ತಟ್ಟೆ ಬಡಿಯುವುದಕ್ಕೆ ಹೇಳಿಕೊಟ್ಟದ್ದು ಮೋದಿ. ಇವತ್ತು ಅದೇ ತಟ್ಟೆಯ ಶಬ್ದ ಅವರಿಗೆ ಕೇಳಬೇಕು. ಅವರಿಗೆ 22 ಲಕ್ಷ ವಿದ್ಯಾರ್ಥಿಗಳ ಜೀವನ ಉಂಟ, ಅದನ್ನು ಲಗಾಡಿ ತೆಗಿತಾ ಇರುವವರು ಬಿಜೆಪಿ ಅವರು. ಬಿಟ್ಟಿ ಸಲಹೆಗಳನ್ನು ನೀಡಲಿಕ್ಕೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಬೇಕಾ? ಬಂಗಾರದ ಮಹತ್ವ ಯಾರಿಗೆ ಗೊತ್ತಿತ್ತು? ಮಹಿಳೆಯರಿಗೆ ಗೊತ್ತಿರುವಂತದ್ದು. ಮಹಿಳೆಯರ ಬಂಗಾರದ ಬೇಡಿಕೆಗಳು ಅನುಭವ ಇರುವುದು ಏನಂತಂದ್ರೆ ನಮ್ಮಂತ ಹೆಂಡತಿ ಮಕ್ಕಳಿಗೆ ಮಾತ್ರ. ಹೆಂಡತಿ ಮಕ್ಕಳ ಇಲ್ಲದವರಿಗೆ ಬಂಗಾರ ಏನು ಅಂತ ಗೊತ್ತಿದೆಯಾ? ನರೇಂದ್ರ ಮೋದಿ ಅವರು ಈ ದೇಶದ ಒಬ್ಬ ಹಾಸ್ಯ ನಟರು ತಪ್ಪಾಗ್ಲಿಕ್ಕೆ. ಯಾಕಂತಂದ್ರೆ ಬಂಗಾರ ನರೇಂದ್ರ ಮೋದಿ ಅವರು ಏನ್ ಮಾತಾಡ್ತಾರೆ ಅದನ್ನೇ ಬಿಜೆಪಿ ಮತ್ತೊಂದು ಮಾತಾಡೋದು. ನಾನು ಒಂದೇ ಹೇಳ್ತೇನೆ, ಮತ್ತೊಂದರವರೇ, ನೀವು 1000 ಸಲ ಪತ್ರಿಕಾಗೋಷ್ಠಿ ಮಾಡಿ, ನೀವು 1000 ಸಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ, ನೀವು ಏನು ಮಾಡಿದ್ರು ಕೂಡ ಬಿಜೆಪಿಯವರು ಮತ್ತೆ ನಿಮಗೆ ಚುನಾವಣೆ ಸ್ಪರ್ಧಿಸುವ ಅವಕಾಶ ಮಾಡಿಕೊಡುವುದು. ಹರೀಶ್ ಪೂಜಾರಿ ಅವರೇ, ಈಗ ಸಂವಿಧಾನ ಗೊತ್ತಿದೆಯಾ? ಭಾರತ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಿ ಅವರ ಅಂಗಡಿಗೆ ಹೋಗ್ಬೇಡಿ, ಇವರ ಅಂಗಡಿಗೆ ಬರಲಿ. ಈಗ ನಾಚಿಕೆ ಆಗ್ಬೇಕು. ಯಾವುದೋ ದೇಶದಲ್ಲಿ ಯುದ್ಧ ಆಗ್ತದೆ ಅಂತ ಹೇಳಿ ಭಾರತದಲ್ಲಿ ಬೆಲೆ ಏರಿಕೆ ಆಗುವುದಕ್ಕೆ ಯಾವ ಮೂಲ, ಯಾವ ಪ್ರಧಾನಿಯವರ ತೀರ್ಮಾನ ಏನು ಅಂತೇಳಿ ಅರ್ಥ ಆಗ್ತಾ ಇಲ್ಲ. ನಾವ್ಯಾಕೆ ಪ್ರತಿಭಟನೆ ಮಾಡಬಾರ್ದು? ಕೇಂದ್ರ ಸರ್ಕಾರದ ಜನಜಾಗೃತಿಯನ್ನು ನಾವು ಮೂಡಿಸಬೇಕು. ಹಿಂದುತ್ವದ ಮೂಲದಲ್ಲಿ ಈ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಕ್ಯಾನಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಬಾಟ್ಲಿಯಲ್ಲಿ ಗಂಗಾಸರ ತಗೊಂಡು ಹೋಗಿ ಅವರು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿ ಒಂದು ವಿನೂತನವಾದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಪುತ್ತೂರಿನಿಂದ ಆಗ್ತಾ ಇದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊರೋನಾ ನಿಯಂತ್ರಣ ಮಾಡ್ಲಿಕ್ಕೆ ಆಗುವುದನ್ನು ಬಟ್ಟಲು ತಟ್ಟುವ ಮೂಲಕ ಇವರು ಮಾಡ್ಲಿಕ್ಕೆ ಆಗುತ್ತಿದ್ರೆ, ಇವತ್ತು ಅದಕ್ಕೆ ಉತ್ತರವಾಗಿ ಕಾಂಗ್ರೆಸ್ ಬಟ್ಟಲು ತಟ್ಟಿ ಅವರಿಗೆ ಉತ್ತರವನ್ನು ಕೊಡ್ತಾ ಇದೆ. ಕಾಂಗ್ರೆಸ್ ಎಲ್ಲ ಪದಾಧಿಕಾರಿಗಳನ್ನು, ಉಪ್ಪಿನವಾಡಿ ಬ್ಲಾಕ್ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳನ್ನು, ಅದೇ ರೀತಿ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಚಂದ್ರಬಾಬು ಗೌಡರನ್ನು, ಅದೇ ರೀತಿ ಎಲ್ಲ ಮಹಿಳಾ ಕಾಂಗ್ರೆಸ್ನ ಸದಸ್ಯರನ್ನು, ವಿವಿಧ ಕಡೆಗಳ ಅಧ್ಯಕ್ಷರುಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಾ, ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಚಾರ ಸಮಿತಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಹಮ್ಮದ್ ಅಲಿ ಅವರು ಕೂಡ ಹೃತ್ಪೂರ್ವಕ ಸ್ವಾಗತ ಕೋರುತ್ತಾ, ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರುವಂತ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ, ಈ ಕಾರ್ಯಕ್ರಮವನ್ನು ಈಗ ನಾವು ಭಾಷಣದ ಮೂಲಕ ಪ್ರತಿಭಟನೆಯನ್ನು ಆರಂಭಿಸುತ್ತಿದ್ದೇವೆ. ಈ ಒಂದು ಪ್ರತಿಭಟನೆಯನ್ನು ಶಾಸಕರು ವಿಶಿಷ್ಟ ರೀತಿಯಲ್ಲಿ ಮಾಡಬೇಕಂತ ತಿಳಿಸಿದ್ದಾರೆ. ಅದರ ಮಹತ್ವ ಮತ್ತು ಈ ಪ್ರತಿಭಟನೆಯ ಒಂದು ಪ್ರಾಸ್ತಾವಿಕ ಮಾತನ್ನು ನಮ್ಮ ಕುಮ್ರ ದುರ್ಗಾಪ್ರಸಾದ್ ವಕೀಲರು ಮಾಡಬೇಕಾಗಿ ಕೇಳ್ಕೊಳ್ತೀವಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ನನ್ನ ಎಲ್ಲ ರಾಜಕೀಯ ಗುರುಗಳೇ, ಬ್ಲಾಕ್ ಅಧ್ಯಕ್ಷರೇ, ವೇದಿಕೆಯ ಮುಂಭಾಗದಲ್ಲಿರುವ ಹಿರಿಯ ರಾಜಕೀಯ ಮುತ್ಸದ್ದಿಗಳೇ, ಆತ್ಮೀಯರೇ, ಒಂದು ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಯಾವಾಗಲೂ ಹಿಂದೇಟು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಭಾರತ ರಾಷ್ಟ್ರೀಯ ಸಂವಿಧಾನಕ್ಕೆ ಬಹಳವಾದ ಗೌರವ ಕೊಡುವವರು ಕಾಂಗ್ರೆಸ್ಸಿಗರು. ಆದ್ದರಿಂದ ಪ್ರತಿಭಟನೆ ಬೇಡ 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 ಅಂತ ನಾವು ಹಿಂಜರಿಯುವುದು. ಪೆಟ್ರೋಲ್ ಬೆಲೆ ಏರಿಸುವುದು ಕೇಂದ್ರ ಅಂತ ಎಲ್ರಿಗೂ ಗೊತ್ತಿರುವಂಥದ್ದು. ನಿನ್ನೆ ಪೇಪರಲ್ಲಿ ನೋಡಿದೆ ನಾನು, ಇಲ್ಲಿನ ಮಾಜಿ ಶಾಸಕರು ಮತ್ತು ಜಿಲ್ಲಾ ಕಿಸಾನ್ ಘಟಕದ ಅಧ್ಯಕ್ಷರೆಲ್ಲ ಕೂತು ಒಂದು ಪತ್ರಿಕಾಗೋಷ್ಠಿ. ಕರ್ನಾಟಕ ರಾಜ್ಯ ಸರ್ಕಾರ ಪೆಟ್ರೋಲನ್ನು ಕ್ಯಾನಲ್ಲಿ ಕೊಂಡೋಗಲಿಕ್ಕೆ ಬಿಡುವುದಿಲ್ಲ ಅಂತ. ಇದು ತುಳುವಿನಲ್ಲೊಂದು ಗಾದೆ ಇದೆ, ಬಾರೆ ಬಲ್ಲಾಲಗ ದೂರು ಕುಂಡಚ್ಚಗೆ ಅಂತ. ಬಾರೆ ಕೇಂದ್ರ ಸರ್ಕಾರಕ್ಕೆ, ದೂರು ಕುಂಡಚ್ಚಗೊಂಡೋದು ಅಂತ. ಈ ರೀತಿಯ ವಿಚಾರವನ್ನು ಮಾಡುವಾಗ ಮೊನ್ನೆ ಎಲ್ಲ ಮುಖ್ಯಸ್ಥರ ಒಂದು ಸಭೆ ನಡೀತು. ನಮ್ಮ KPCCಯ MS ಮಹಮ್ಮದ್ ಅವರು, ಹೇಮನಾಥ್ ಶೆಟ್ಟಿ ಅವರು ಮತ್ತು ಎಲ್ಲ ಮುಖಂಡರೆಲ್ಲ ನಾವೆಲ್ಲ ಇದ್ದು ಚರ್ಚೆ ಮಾಡ್ತಾ ಇರುವಾಗ ಈ ಪ್ರತಿಭಟನೆಯನ್ನು ಯಾವ ರೀತಿ ಮಾಡುವುದು ಅಂತ ನಮಗೆ ನಮ್ಮ ಪ್ರಧಾನಮಂತ್ರಿಗಳು ಒಂದು ಪಾಠ ಮಾಡಿದ್ದಾರೆ. ಈ ವಿಚಾರ ಎಲ್ಲ ಕೇಳಬೇಕಿದ್ರೆ ತಟ್ಟೆ ಬಡಿಬೇಕು ಅಂತ. ಅವತ್ತು ಕೊರೋನಾ ಓಡಿಸೋದಕ್ಕೆ ತಟ್ಟೆ ಬಡಿದಿದ್ದಾರಲ್ಲ, ಅದು ಕೊರೋನಾದ ಇವರಿಗೆ ಕೇಳ್ತದಂತೆ, ಕೊರೋನಾದ ಕ್ರಿಮಿಗಳಿಗೆ ಕೇಳ್ತದಂತೆ. ಇವತ್ತು ನಾವು ತಟ್ಟೆ ಬಡಿತೇವೆ. ಹೇಮನಾಥ್ ಶೆಟ್ಟಿ ಅವರು ಆಗ ಆ ಸಭೆಯಲ್ಲಿ ಸೂಚನೆ ಕೊಟ್ಟರು, ನಾವು ಜಾಗಟೆ ತಟ್ಟೆ ಇದೆಲ್ಲ ಬಡಿದು ತೋರಿಸುವ ಅಂತ. ನಾವೆಲ್ಲ ಹೇಳಿದೆವು ತಟ್ಟೆ ಬಡಿಯುವ ಅಂತ. ತಟ್ಟೆ ಬಡಿದ್ರೆ ಅದು ಕೇಂದ್ರಕ್ಕೆ ಮುಟ್ಟುತ್ತದೆ ಅಂತ. ಯಾರು ಹೇಳಿಕೊಟ್ಟದ್ದು? ಮೋದಿ ಅವರು ಹೇಳಿಕೊಟ್ಟದ್ದು. ಇವತ್ತು ಬಟ್ಟಲೆಲ್ಲ ತಂದಿದ್ದಾರೆ, ಕೆಲವರೆಲ್ಲ ಅವರೇ ತಂದಿದ್ದಾರೆ, ಮಹಮ್ಮದ್ ಅಲಿ ಅವರು ತಂದಿದ್ದಾರೆ ಅಂತ ಭಾವಿಸ್ತೇನೆ ನಾನು. ಎಲ್ಲರೂ ನಾವು ಒಂದೊಂದು ತಟ್ಟೆ ತಂದಿದ್ದೇವೆ. ತಟ್ಟೆ ಬಡಿದ್ರೆ ಕೊರೋನಾದ ಹೇಗೆ ಓಡ್ತದ
ಇವತ್ತು ತಟ್ಟೆ ಬಡಿದ್ರೆ ಇದು ಬಿಜೆಪಿಯ ಎಲ್ಲ ನಾಯಕರಿಗೆ ಕಾರ್ಯಕರ್ತರಿಗೆ ಮುಟ್ಟಬೇಕು. ನಾನು ಹೆಚ್ಚು ಮಾತಾಡೋದಿಲ್ಲ, ಯಾವುದಕ್ಕೆಲ್ಲ ಸ್ಟ್ರೈಕ್ ಆಗುವುದು ಮಾತಾಡೋದಿಲ್ಲ. ನಾನು ಬರ್ತಾ ಇರಬೇಕಾದ್ರೆ ನನ್ನ ಮಿತ್ರ ಒಬ್ಬರು ಸಿಕ್ಕಿದ್ರು ಬಿಜೆಪಿ ಅವರು, ದುರ್ಗಣ್ಣಪುರ ಐಕ್ಯಪುರ ಪೋಪಣದಿದ್ದಿ ಅಂತ. ನಾನು ಹೇಳಿದೆ ಯಾನು ಪೋಪಣದಿದ್ದಿ ನೆಕ್ಕ ಪೋಯ್ದಿನ ಈಗ ಮಾನ ಮರ್ಯಾದಿದ್ದೀನಿ ಅಂತ ಹೇಳಿದೆ. ಈ ಸೈಕಿಗೆ ಪೋಯ್ದಿನ ಈಗ ಮಾನ ಮರ್ಯಾದಿದ್ದಿ ದಯವಿಟ್ಟು ಬಂಡ ಐತೆ ಅದರಲ್ಲಿ CET ವಿಚಾರ ಬರ್ಬೋದು, ಪೆಟ್ರೋಲ್ ಬರ್ಬೋದು, ಗ್ಯಾಸ್, ಅದನ್ನು ನಾನು ಮಾತಾಡಿದೆ, ಎಲ್ಲರೂ ಅದಕ್ಕೆ ಮಾತಾಡ್ತಿದ್ದಾರೆ. ಈ ತಟ್ಟೆ ಬಡಿಯುವ ಉದ್ದೇಶವನ್ನು ನಿಮಗೆ ಹೇಳುವುದ್ರ ಮೂಲಕ ಇದು ಅವರ ಕಿವಿಗೆ ಮುಟ್ಟಬೇಕು. ತಟ್ಟೆ ಬಡಿಯುವುದಕ್ಕೆ ಹೇಳಿಕೊಟ್ಟದ್ದು ಮೋದಿ, ಇವತ್ತು ಅದೇ ತಟ್ಟೆಯ ಶಬ್ದ ಅವರಿಗೆ ಕೇಳಬೇಕು. ಅವರಿಗೆ ಅದರ ಮೂಲಕ ನಾವು ತಟ್ಟೆ ಬಡಿಯೋದ್ರ ಮೂಲಕ ವಿಶಿಷ್ಟ ರೀತಿಯಲ್ಲಿ ಉದ್ಘಾಟನೆಯನ್ನು MLA ಅವರು ಮಾಡ್ತಾರೆ ಮತ್ತು ಎಲ್ಲ ನಾಯಕರು ಇದರ ಬಗ್ಗೆ ನಮಗೆ ಮಾರ್ಗದರ್ಶನವನ್ನು ನೀಡ್ತಾರೆ. ಇವತ್ತು CET ವಿಚಾರದಿಂದಾಗಿ 22 ಲಕ್ಷಕ್ಕೂ ಅಧಿಕ ನೀಟ್ ಅದನ್ನು ತಂದದ್ದು ನಮ್ಮವರೇ, ಅದನ್ನು ಮೊಯ್ಲಿ ಅವರು ತಂದದ್ದು, ಅದನ್ನು ಬಡವರಿಗೆ ಕೂಡ ಸೀಟ್ ಸಿಗಬೇಕು ಅಂತ ಅದನ್ನು ಲಗಾಡಿ ತೆಗಿತಾ ಇರುವವರು BJP ಅವರು. ಇದು ಖಂಡಿತ, ಇದನ್ನು ನಾವು ಘಂಟಾಘೋಷವಾಗಿ ಹೇಳ್ಬೋದು. 22 ಲಕ್ಷ ವಿದ್ಯಾರ್ಥಿಗಳ ಏನು ಜೀವನ ಉಂಟ ಅದು ದುಸ್ತರವಾಗಿದೆ. ಮೊನ್ನೆ ಒಬ್ಬ ಸುಸೈಡ್ ಮಾಡಿಕೊಂಡ, CET ಬರೆದವ, 4 ಜನ ಅದನ್ನು ಅಟೆಂಪ್ಟ್ ಮಾಡಿದ್ದಾರೆ. ಇದೆಲ್ಲ ನಮ್ಮ ವಿದ್ಯಾರ್ಥಿಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ. ಇದು BJP ಅವರು ಇಂಡೈರೆಕ್ಟ್ ಆಗಿ ದೌರ್ಜನ್ಯ ಮಾಡುವಂಥದ್ದು. ಪೆಟ್ರೋಲ್ ಬೆಲೆ ಯಾಕೆ ಏರಿತು? ಪೆಟ್ರೋಲ್ ಬೆಲೆಗೆ 24% ರಾಜ್ಯ ಸರ್ಕಾರ ತೆರಿಗೆ ವಿಧಿಸ್ತಾರೆ ಅಂತ ಹೇಳ್ತಾರೆ. ಅವರು 20% ವಿಧಿಸುತ್ತೆ. ನಮ್ಮ 24% ತೆರಿಗೆ ಅದು ಇವತ್ತು ಮಹಿಳೆಯರ ಅಕೌಂಟಿಗೆ ಹೋಗ್ತಾ ಇದೆ. ಬಸ್ಸಲ್ಲಿ ಫ್ರೀ ಹೋಗ್ತಾ ಇದ್ದೇವೆ, ಅಕ್ಕಿ ಸಿಗ್ತಾ ಇದೆ, ಉದ್ಯೋಗ ಇಲ್ಲದವರಿಗೆ, ಯಾರು ನಿರುದ್ಯೋಗ ಇಲ್ಲದೆ ಅವರಿಗೆ ಭತ್ಯೆ ಹೋಗ್ತಾ ಇದೆ. ನಮ್ಮ ಮಾಡುವುದು ಅದನ್ನು, ಇವರು 20% 30% ಅದಾನಿಗೆ, ಅಂಬಾನಿಯ ಸಾಲ ಮನ್ನಾ ಅದನ್ನು ಮಾಡ್ತಾ ಇರೋದು ಕೇಂದ್ರ ಸರ್ಕಾರ. ಈ ಬಗ್ಗೆ ನೀವೆಲ್ಲರೂ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ. ನಾವು ಎಲ್ಲ ವಲಯದಿಂದ 10 ಜನ ಬರಬೇಕು ಅಂತ ಹೇಳಿದ್ದಾರೆ. ನಾವೊಂದು 6 ಜನ ಬಂದಿದ್ದೇವೆ. ನಾವು ಸತ್ಯ ಹೇಳ್ತಾ ಇದ್ದೇನೆ, ಕುಮ್ರದಿಂದ ನಾನು ಚೀಟ್ ಮಾಡಿಕೊಂಡಿದ್ದೇನೆ. 4 ಜನ ಬರ್ತಾ ಇದ್ದಾರೆ, ಯಾರು 10 ಜನ ಅಂತ ಮತ್ತೆ ತೋರಿಸ್ತೇವೆ. ನಾವು ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಿಮ್ಮ ವಲಯದಿಂದ ಎಷ್ಟು ಜನ ಬಂದಿದ್ದಾರೆ ಅಂತ ಚೀಟನ್ನು ಪೂರ್ಣೇಶ್ ಅವರಿಗೆ ಕೊಡಿ. ಇದರಲ್ಲಿ ಏನು ಮಾಡಲಿಕ್ಕಿಲ್ಲ, ನಾವು ಇಷ್ಟು ಜನ ಬಂದಿದ್ದೇವೆ ಅಂತ ತೋರಿಸಿಕೊಡುವ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡದ್ದಕ್ಕಾಗಿ ಬ್ಲಾಕಿನ 3 ಬ್ಲಾಕಿನ ಅತ್ಯಂತ ಯುವ ಅಂತ ಹೇಳ್ತೇನೆ, ಯುವಕರು ಅಂತ ಹೇಳ್ಬೋದಲ್ಲ, ತೌಸಿಫ್ ಅವರು, ಪದ್ಮನಾಭ ಅವರು, ಕೃಷ್ಣ ಪ್ರಸಾದ್ ಅವರು, ಯುವ ನಾಯಕರು ಇವತ್ತು ಒಂದು ಸ್ಟ್ರೈಕನ್ನು ಮಾಡಿದ್ದಾರೆ. ಮತ್ತು ಪದ್ಮನಾಭ ಅವರು ಹೇಳ್ತಾ ಇದ್ದಾರೆ ನಾವು ವಿಟ್ಲದಲ್ಲಿ ಕೂಡ ಮಾಡ್ತೇವೆ ಅಂತ, ಅದಕ್ಕೆ ಕೂಡ ನಾವು ಹೋಗ್ತೇವೆ. ತೌಸಿಫ್ ಅವರು ಉಪ್ಪಿನಂಗಡಿಯಲ್ಲಿ ಮಾಡ್ತೇವೆ ಅಂತ ಹೇಳ್ತೇವೆ, ಅದಕ್ಕೆ ಕೂಡ ಹೋಗ್ತೇವೆ. ಇದು ಜನರನ್ನು ದಾರಿ ತಪ್ಪಿಸಿಕೆ ಮಾಡುವುದಲ್ಲ. BJPಯವರ ದುಷ್ಟ ಕೂಟ ಏನುಂಟು ಅದು ಅಲ್ಲಿಂದ ಇಲ್ಲಿವರೆಗೆ ಒಂದೇ ಲೆಕ್ಕ, ಅದರಲ್ಲಿ ಬದಲಾವಣೆ ಇಲ್ಲ. ಮೋದಿ ಮಾಡಿದ್ದನ್ನು ಇಲ್ಲಿಯ ಮಾಜಿ MLA ಅವರು ಸಪೋರ್ಟ್ ಮಾಡೋದು. ಇದನ್ನೆಲ್ಲ ನಾವು ಜನರಿಗೆ ಮನದಟ್ಟು ಮಾಡಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಾರೆ. ಕಿರಿಯನಾಗಿ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಪ್ರಾಸ್ತಾವಿಕ ಮಾತಿನೊಂದಿಗೆ ನಾನು ವಿರಮಿಸ್ತಾ ಇದ್ದೇನೆ. ಮುಂದೆ ನಾಯಕರು ಅದನ್ನು ಮಾತಾಡಬೇಕು ಅಂತ ವಿನಂತಿ. ಅತ್ಯುತ್ತಮವಾಗಿ ಒಂದು ಪ್ರಾಸ್ತಾವಿಕ ಮಾತಾಡಿದ ನ್ಯಾಯವಾದಿಗಳಾಗಿರುವಂತಹ ಕುಮ್ರ ದುರ್ಗಾಪ್ರಸಾದ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇದೀಗ ಪ್ರಥಮವಾಗಿ ಈ ಒಂದು ಪ್ರತಿಭಟನೆಯ ಭಾಷಣವನ್ನು ಮಾನ್ಯ ವಿಟ್ಲದ ಬ್ಲಾಕ್ ಅಧ್ಯಕ್ಷರಾದ ಪದ್ಮನಾಭ ಪೂಜಾರಿ ಅವರು ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುತ್ತೂರು ಬ್ಲಾಕ್, ವಿಟ್ಲ ಬ್ಲಾಕ್ ಮತ್ತು ಉಪ್ಪಿನಂಗಡಿ ಬ್ಲಾಕ್ ಕಾಂಗ್ರೆಸ್ಸಿನ ಒಂದು ಸಂಯುಕ್ತ ಆಶ್ರಯದಲ್ಲಿ ನಮ್ಮ ನೆಚ್ಚಿನ ಶಾಸಕರಾದಂತಹ ಶ್ರೀಮಾನ್ ಅಶೋಕ್ ಕುಮಾರ್ ಅವರ ಒಂದು ಸಮರ್ಥ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ನೀತಿಗಳ ಬಗ್ಗೆ, ಬೆಲೆ ಏರಿಕೆಯ ಬಗ್ಗೆ, ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ ಅಕ್ರಮವನ್ನು ಎಸಗಿ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳ ಜೀವನದಲ್ಲಿ ಚೆಲ್ಲಾಟವಾದ ಬಗ್ಗೆ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನ ಈ ಒಂದು ಪುತ್ತೂರಿನ ಒಂದು ಸಾಂಸ್ಕೃತಿಕ, ಅದೇ ರೀತಿ ಬಹಳಷ್ಟು ಒಂದು ಹೆಸರುವಾಸಿಯಾದಂತಹ ನಮ್ಮ ಗಾಂಧಿ ಕಟ್ಟೆಯ ಬಳಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನ ಆಯೋಜನೆ ಮಾಡಿದ್ದೇವೆ. ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಕಾಂಗ್ರೆಸ್ಸಿನ ಹಿರಿಯ ಕಾಂಗ್ರೆಸ್ಸಿನ ನಾಯಕರುಗಳೇ, ಇಲ್ಲಿ ನೆರೆದಿರುವಂತಹ ಎಲ್ಲ ಕಾಂಗ್ರೆಸ್ ಬಂಧುಗಳೇ ಹಾಗೂ ನಾಗರಿಕರೇ, ಬಹುಶಃ ಇವತ್ತು ದೇಶ ಎದುರಿಸುತ್ತಿರುವ
ಸಮಸ್ಯೆ ಅಂದ್ರೆ ಬಹುಮುಖ್ಯವಾಗಿ ನಿರುದ್ಯೋಗ ಆಗಿರ್ಬೋದು, ಬೆಲೆ ಏರಿಕೆ ಆಗಿರ್ಬೋದು, ಅಥವಾ ಇನ್ನಿತರ ವಿಚಾರಗಳಾಗಿರ್ಬೋದು. ನಾವು ಸುಮಾರು 10-14 ವರ್ಷಗಳ ಹಿಂದೆ ಹೋದಂತಹ ಸಂದರ್ಭದಲ್ಲಿ ಡಾಕ್ಟರ್ ಮನಮೋಹನ್ ಸಿಂಗ್ ರವರ ಯುಪಿಎ ಸರ್ಕಾರದ ಆ ಒಂದು ಸಮರ್ಥ ಆಡಳಿತದ ಅವಧಿಯಲ್ಲಿ ಕಾಂಗ್ರೆಸ್ಸಿನ ಆ ಒಂದು ಗತ ವೈಭವದ ಆ ಒಂದು ಕೇಂದ್ರ ಸರ್ಕಾರ ಆಡಳಿತ ನಡೆಸಿರುವಂತಹ ಸಂದರ್ಭದಲ್ಲಿ ಎಲ್ಲಾ ವಿಚಾರಗಳು ಕೂಡ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ನಮ್ಮ ಆರ್ಥಿಕ ತಜ್ಞರಾಗಿ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಕೆಲಸ ಮಾಡಿರುವಂತದ್ದು ನಾವು ನೋಡಿದ್ದೇವೆ. ಆದ್ರೆ ಸುಳ್ಳು ಮಾಧ್ಯಮಗಳ ಮೂಲಕವಾಗಿ ಸುಳ್ಳನ್ನ ಬಿತ್ತಿ ಜನರ ತಲೆಯಲ್ಲಿ ಆ ಒಂದು ಸುಳ್ಳನ್ನೇ ಸತ್ಯ ಮಾಡುವ ಮೂಲಕವಾಗಿ ಇಡೀ ಯುಪಿಎ ಸರ್ಕಾರದ ಬಗ್ಗೆ ಭ್ರಷ್ಟಾಚಾರದ ಆ ಒಂದು ಆಪಾದನೆಯನ್ನ ಹಾಕಿ ಆಡಳಿತ ವಿರೋಧಿ ನೀತಿಗಳನ್ನ ಆ ಒಂದು ಯುಪಿಎ ಸರ್ಕಾರದ ಮೇಲೆ ಹಾಕಿ ಬಂದಂತಹ ಒಂದು ಎನ್ಡಿಎ ಸರ್ಕಾರ, ಬಿಜೆಪಿಯ ಎನ್ಡಿಎ ಸರ್ಕಾರ 2014ರಲ್ಲಿ ಏನು ಈ ಒಂದು ಭಾರತದ ಆಡಳಿತದ ಚುಕ್ಕಾಣಿಯನ್ನ ಹಿಡಿಯಿತು, ಆ ನಂತರ ನಿಜವಾದ ಸಮಸ್ಯೆ ಇವತ್ತು ದೇಶವಾಸಿಗಳಿಗೆ ಪ್ರಾರಂಭವಾಗಿರುವಂತ ನಾವು ಕಂಡಿದ್ದೇವೆ. ಸುಮಾರು 14-12 ವರ್ಷಗಳ ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ನೀತಿಗಳು ನಾವು ಇವತ್ತು ನೋಡ್ತಾ ಇದ್ದೇವೆ. ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ವಿದೇಶವನ್ನ ಸುತ್ತುವ ಮೂಲಕವಾಗಿ ವಿದೇಶದಲ್ಲಿ ತಮ್ಮ ಆ ಒಂದು ಪ್ರವಾಸವನ್ನು ಮಾಡುವ ಮೂಲಕವಾಗಿ ಇವತ್ತು ದೇಶದ ಜ್ವಲಂತ ಸಮಸ್ಯೆಗಳೇನಿವೆ, ಜನಸಾಮಾನ್ಯರು ಎದುರಿಸಿರುವಂತಹ ಸಮಸ್ಯೆಗಳೇನಿವೆ, ಅವೆಲ್ಲವನ್ನ ಗಾಳಿಗೆ ತೂರಿ ಅದಕ್ಕೆ ಯಾವುದೇ ಸ್ಪಂದನೆಯನ್ನ ನೀಡದೆ ಕೇವಲವಾಗಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಪ್ರಚಾರವನ್ನು ಮಾಡುವ ಮೂಲಕ ಇವತ್ತು ಜನಸಾಮಾನ್ಯರ ನೈಜ ಬದುಕನ್ನ ತಿಳಿಯುವಂತ ಕೆಲಸ ಕೇಂದ್ರ ಸರ್ಕಾರ ಮಾಡಿಲ್ಲ. ಇವತ್ತು ನರೇಂದ್ರ ಮೋದಿಜಿ ಅವರು ಹೇಳ್ತಾರೆ, ನೀವು ಬಂಗಾರವನ್ನ ಖರೀದಿಸಬೇಡಿ, ಪೆಟ್ರೋಲ್ ಡೀಸೆಲ್ ಗಳನ್ನ ಖರೀದಿಸದೆ ನೀವು ಮಿತವ್ಯಯವನ್ನ ಮಾಡಿ, ಅದೇ ರೀತಿ ಅನೇಕ ಸಲಹೆ ಸೂಚನೆಗಳನ್ನು ನೀಡ್ತಾ ಇದ್ದಾರೆ. ಬಹುಶಃ ಪ್ರಧಾನಮಂತ್ರಿಯವರು ಇದನ್ನ ಹೇಳ್ಬೇಕೆ ನಮಗೆ ಹೇಳ್ಬೇಕಾ? ಇಂತಹ ಒಂದು ಕಿಟ್ಟಿ ಸಲಹೆಗಳನ್ನು ನೀಡಲಿಕ್ಕೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಬೇಕಾ ಎನ್ನುವಂಥದ್ದು ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಬಹುಶಃ ಇವತ್ತು ಜನಸಾಮಾನ್ಯರಿಗೆ ಕೂಡ ಕೇಂದ್ರ ಸರ್ಕಾರದ ಏನು ಜನ ವಿರೋಧಿ ನೀತಿಗಳಿವೆ, ಬೆಲೆ ಏರಿಕೆ ಇದೆ, ಅದೇ ರೀತಿ ಈ ನೀಟ್ ಪರೀಕ್ಷೆಯಲ್ಲಿ ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ತಮ್ಮ ಜೀವನವನ್ನ ಹಾಳು ಮಾಡುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ಕೇಂದ್ರ ಸರ್ಕಾರ ಕಾರಣ. ಅದನ್ನ ನಾವು ವಿರೋಧ ಮಾಡುವ ಮೂಲಕವಾಗಿ ಜನಸಾಮಾನ್ಯರಿಗೆ ಕೂಡ ಕೇಂದ್ರ ಸರ್ಕಾರದ ಆಡಳಿತ ವಿರೋಧಿ ನೀತಿಗಳು ಇವತ್ತು ಜನರಿಗೆ ಮುಟ್ಟುವಂತ ಕೆಲಸ ಆಗಬೇಕು. ಆ ಮೂಲಕವಾಗಿ ಮುಂದಿನ ಚುನಾವಣೆಗಳಲ್ಲಿ ಕೇಂದ್ರ ಸರ್ಕಾರವನ್ನ ಏನು ಆಡಳಿತದಲ್ಲಿರುವಂತಹ ಏನು ಎನ್ಡಿಎ ಸರ್ಕಾರ ಇದೆ, ಬಿಜೆಪಿ ನೇತೃತ್ವದ ಒಂದು ಎನ್ಡಿಎ ಸರ್ಕಾರ ಇದೆ, ಅದನ್ನ ತೊಲಗಿಸುವ ಮೂಲಕವಾಗಿ ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ಇವತ್ತು ನಾವು ಇಲ್ಲಿ ಪುತ್ತೂರಿನಿಂದ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಗ್ಯಾಸ್ ಬೆಲೆ ಏರಿಕೆ ಆಗಿರ್ಬೋದು, ಡೀಸೆಲ್ ಬೆಲೆ ಏರಿಕೆ ಆಗಿರ್ಬೋದು, ಪೆಟ್ರೋಲ್ ಬೆಲೆ ಏರಿಕೆ ಆಗಿರ್ಬೋದು, ಬಂಗಾರದ ಬೆಲೆ ಇವತ್ತು ಗಗನಕ್ಕೆ ಇರುವಂತಹ ಒಂದು ಸಂದರ್ಭದಲ್ಲಿ ಇವತ್ತು ನಾವು ಇದನ್ನ ಪ್ರತಿರೋಧ ಮಾಡದೇ ಇದ್ರೆ ಮುಂದೊಂದು ದಿವಸ ನಮಗೆ ಖಂಡಿತವಾಗಿಯೂ ಈ ದೇಶದಲ್ಲಿ ಬದುಕುವಂತಹ ಒಂದು ಹಕ್ಕನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಖಂಡಿತವಾಗಿಯೂ ನಿರ್ಮಾಣ ಆಗಬಹುದು. ಇವತ್ತು ಏನು ನಮ್ಮ ದೇಶ ಅಭಿವೃದ್ಧಿ ಪಥದಂತ ಸಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಇವತ್ತು ನಾವು ಅಭಿವೃದ್ಧಿ ಪಡುವಂತ ವಿಚಾರ ಬಿಡಿ, ನಾವು ಇವತ್ತು ಬಡತನದ ಆ ಮೂಲಕವಾಗಿ ಇವತ್ತು ನಾವು ಮನೆ ಮನೆಗೆ ಹೋಗಿ ಬೇಡುವಂತ ಪರಿಸ್ಥಿತಿಯನ್ನ ಈ ಕೇಂದ್ರ ಸರ್ಕಾರ ತಂದೊಡ್ಡಿದೆ. ಇಂತಹ ಒಂದು ಕೇಂದ್ರ ಸರ್ಕಾರದ ಆ ಒಂದು ಜನ ವಿರೋಧಿ ನೀತಿಯ ವಿರುದ್ಧವಾಗಿ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಭಾಗವಹಿಸಿದಂತ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯ ಪ್ರತಿಯೊಂದು ಜನರಿಗೆ ಮುಟ್ಟುವಂತ ಕೆಲಸವನ್ನು ಮಾಡುವ ಮೂಲಕವಾಗಿ ಮುಂದಕ್ಕೆ ನಮ್ಮ ಕೇಂದ್ರ ಸರ್ಕಾರ ಮುಂದಿನ ಚುನಾವಣೆಯಲ್ಲಿ ನಮ್ಮ ಯುಪಿಎ ನೇತೃತ್ವದ ಸರ್ಕಾರ ಬರುವಲ್ಲಿಗೆ ಜನರಿಗೆ ನ್ಯಾಯವನ್ನು ಕೊಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಎನ್ನುವಂಥದ್ದನ್ನ ಹೇಳ್ತಾ ಅವಕಾಶಕ್ಕಾಗಿ ಒಂದಿಷ್ಟ ಮಾತನ್ನು ಇಷ್ಟ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಧನ್ಯವಾದಗಳು. ಈ ಒಂದು ಸಭೆಗೆ
ನಮ್ಮ ಮಾಜಿ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹಿರಿಯರು ಆಗಿರುವಂತಹ ಎಂ.ವಿ. ವಿಶ್ವನಾಥ್ ಅವರು ಆಗಮಿಸಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡುತ್ತಿದ್ದೇವೆ. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಂ.ಎಸ್. ಮೊಹಮ್ಮದ್ ಮಾತನಾಡಬೇಕಾಗಿ ಕೇಳಿಕೊಂಡಿದ್ದೇವೆ. ಪುತ್ತೂರು ವಿಧಾನಸಭಾ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚಿನ ಶಾಸಕರಾದಂತಹ ಸನ್ಮಾನ ಅಶೋಕ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪುತ್ತೂರು ವಿಠಲ ಉಪನಗರ ಬ್ಲಾಕ್ ಕಾಂಗ್ರೆಸ್ ಸಹಭಾಗಿತ್ವದಲ್ಲಿ ನಡೆಯುವಂತ ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿ ವಿರುದ್ಧ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ವೇದಿಕೆಯಲ್ಲಿ 3 ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ. ಕೃಷ್ಣ ಪ್ರಸಾದ್ ಆಳ್ವ, ಪದ್ಮನಾಭ ಪೂಜಾರಿ, ತೌಸೀಫ್ ಅವರಿದ್ದಾರೆ. ನಮ್ಮ ಈ ಭಾಗದ ಪಕ್ಷದ ಹಿರಿಯ ಮುಖಂಡರು ಶ್ರೀಯುತ ಹೇಮರಾಜ್ ಶೆಟ್ಟಿ ಅವರಿದ್ದಾರೆ, ಎಂ. ವಿಶ್ವನಾಥ್ ಅವರಿದ್ದಾರೆ, ಮುರಳೀಧರ್ ಅನಿತಾ ಹೇಮರಾಜ್ ಶೆಟ್ಟಿ, ಡಾಕ್ಟರ್ ರಾಜಾರಾಮ್, ಅದೇ ರೀತಿ ಮೊಹಮ್ಮದ್ ಅಲಿ ಅಥವಾ ದುರ್ಗಾ ಪ್ರಸಾದ್, ಪರಮಚಂದ್ರ ಆಳ್ವ ಮತ್ತು ಅದೇ ರೀತಿ ನಮ್ಮ ಅನೇಕ ಪಕ್ಷದ ಮುಖಂಡರು ಈ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಜನವಿರೋಧಿ ನೀತಿಯನ್ನು ನಾವು ಹೇಳ್ತಾ ಇದ್ದೇವೆ. ಬಹುಶಃ ಕೇಂದ್ರ ಸರ್ಕಾರ ಆಡಳಿತಕ್ಕೆ ಬಂದ ಮೇಲೆ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಜನ ವಿರೋಧಿ ನೀತಿಗಳಲ್ಲದೆ ಜನಪರವಾದಂತ ಒಂದೇ ಒಂದು ಕಾರ್ಯಕ್ರಮವನ್ನು ಕಳೆದ 10-12 ವರ್ಷಗಳಲ್ಲಿ ಹಾಕಲಿಲ್ಲ ಎಂಬುದನ್ನು ಇವತ್ತು ನಾವೆಲ್ಲ ಅರ್ಥ ಮಾಡಿಕೊಳ್ಬೇಕಾದ ವಿಚಾರ. ಬಹುಶಃ ಇತ್ತೀಚಿನ ಈ ಒಂದು ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಮೊನ್ನೆ ಕೆಲವು ದಿನಗಳ ಇನ್ನೊಂದು ಹೇಳಿಕೆ ಕೊಡ್ತಾರೆ. ಏನಂತಂದ್ರೆ, ನೀವು ಬಂಗಾರ ತೆಗೆದುಕೊಳ್ಬೇಡಿ, ಪೆಟ್ರೋಲ್ ಹೆಚ್ಚು ಉಪಯೋಗ ಮಾಡಬೇಡಿ, ಗ್ಯಾಸ್ ಹೆಚ್ಚು ಉಪಯೋಗ ಮಾಡಬೇಡಿ ಎಂಬ ಹೇಳಿಕೆಯನ್ನು ಕೊಡ್ತಾರೆ. ನನಗೆ ಇವತ್ತು ಒಂದು ವಿಚಾರ ನೆನಪಾಗ್ತಾ ಇದೆ. ಬಂಗಾರದ ಮಹತ್ವ ಯಾರಿಗೆ ಗೊತ್ತಿರೋದು ಮಹಿಳೆಯರಿಗೆ ಗೊತ್ತಿರುವಂತಹದ್ದು. ಮಹಿಳೆಯರ ಬಂಗಾರದ ಬೇಡಿಕೆಗಳ ಅನುಭವ ಇರುವುದು ಯಾರಂತಂದ್ರೆ ನಮ್ಮಂತ ಹೆಂಡತಿ ಮಕ್ಕಳಿರೋರಿಗೆ ಮಾತ್ರ. ಹೆಂಡತಿ ಮಕ್ಕಳ ಇಲ್ಲದವರಿಗೆ ಬಂಗಾರ ಏನು ಅಂತ ಗೊತ್ತಿದೆಯಾ? ನನಗೆ ಬಂಗಾರ ಬೇಕು ಅಂತ ಹೆಂಡತಿ ಹೇಳಿಕ್ಕಿದೆ ಅವರಿಗೆ, ಅಥವಾ ಮಗಳೇ ಹೇಳ್ತಾರ ನನಗೆ ಮದುವೆ ಆಗ್ಬೇಕು, ಮದುವೆ ಹಾಗೆ ಬಂಗಾರ ತಿರುಗ ಹೇಳಿಕೊಟ್ಟ. ನಾಳೀಗ ಹೇಮರಾಜ್ ಶೆಟ್ಟರ್ ಮಗಳೇ ಮದುವೆ ಮಾಡಬೇಕು, ಅವರಿಗೆ ಇವಾಗ ಮಾಡುದು ಬಂಗಾರ ಗೊತ್ತೇ ಇಲ್ಲ. ನನ್ನ ಮಗಳೇ ಮದುವೆ ಆಗಿ ಹೋಗಿದೆ, ಅದು ಬೇರೆ ವಿಚಾರ. ಬಹುಶಃ ನರೇಂದ್ರ ಮೋದಿ ಹೇಳೋ ಬಂತೆ ನನ್ನ ಮಗಳ ಮದುವೆ ಮುಗಿದು ಅದಕ್ಕೊಂದು ಚಾನ್ಸ್ ಅಂತ ಬರ್ತಾ ಇತ್ತು. ಅಂದ್ರೆ ನರೇಂದ್ರ ಮೋದಿ ಹೇಳಿದ ಸಂದರ್ಭದಲ್ಲಿ ಅವರು ಹೇಳಿದ ಹಾಗೆ, ಅವರು ಹೇಳಿದ ರೀತಿಯಲ್ಲಿ ಬಂಗಾರ ತೆಗೆದುಕೊಳ್ಳಿಕ್ಕೆ ಯಾರಿಗೂ ಆಗುದಿಲ್ಲ. ಅವರೊಂದು ಏನ್ ಹೇಳ್ತಾರೆ, ಬಹುಶಃ ಇವತ್ತು ನಾಟಕದಲ್ಲಿ, ಆಟದಲ್ಲಿ, ಯಕ್ಷಗಾನದಲ್ಲಿ ಹಾಸ್ಯ ನಟರಂತ ಇರ್ತಾರೆ. ನರೇಂದ್ರ ಮೋದಿ ಅವರು ಈ ದೇಶದ ಇವತ್ತು ಪ್ರಧಾನಮಂತ್ರಿ ಅಂತ ಒಪ್ಕೊಳ್ಳೇಬೇಕಾಗ್ತದೆ, ಬೇರೆ ವಿಚಾರ. ಒಬ್ಬ ಹಾಸ್ಯ ನಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಯಾಕೆಂತಂದ್ರೆ, ನೀವು ಬಂಗಾರ ತಗೊಳ್ಬೇಡಿ, ನೀವು ಊಟ ಮಾಡಬೇಡಿ, ಗ್ಯಾಸ್ ತಗೊಳ್ಬೇಡಿ, ಊಟ ಮಾಡೋದು ಕಡಿಮೆ ಮಾಡಿ ಅಂತೇಳಿ. ಇವತ್ತು ಡೀಸೆಲ್ ತಗೊಳ್ಳೋದು ಬೇಡ ಅಂತ, ಇದು ಅರ್ಥ ಏನಂತ ನಾವು ಆಲೋಚನೆ ಮಾಡ್ತೀವಿ. ನಾವು ಡೀಸೆಲ್ ಉಪಯೋಗ ಮಾಡಬಾರದು, ಗ್ಯಾಸ್ ತಗೊಳ್ಬಾರದು, ಬಂಗಾರ ತಗೊಳ್ಬಾರದು. ನರೇಂದ್ರ ಮೋದಿ ಎಲ್ಲಿದ್ದಾರೆ? ನರೇಂದ್ರ ಇವತ್ತು ವಿದೇಶದಲ್ಲಿದ್ದಾರೆ. 5 ದಿವಸಗಳ ಪ್ರವಾಸವನ್ನು ಏರ್ಪಾಡು ಮಾಡಿದ್ದಾರೆ. ಇವತ್ತು ವಿದೇಶದಲ್ಲಿ ಇದ್ದಾರೆ ಅವರು. ಅವರಿಗೆ ಮಿತವ್ಯಯ ಮತ್ತೊಂದು ಖರ್ಚು ವೆಚ್ಚ ಅವರಿಗೆ ಅನ್ವಯ ಆಗುವುದಿಲ್ಲ. ನಾನು ಹೇಳುವುದು, ನಾನು ಅನುಭವಿಸುವುದು, ನಿಮಗೆ ನಾನು ಬುದ್ಧಿ ಹೇಳುವುದು. ಇವತ್ತು ನಮ್ಮ ದುರ್ಗಣ್ಣನ ಮಾತು ಹೇಳಿದ್ರು, ಈ ರೀತಿಯ ಒಬ್ಬ ಪ್ರಧಾನಮಂತ್ರಿ ಪಡ್ಕೊಂಡು ನಮ್ಮ ದುರ್ದೈವ, ನಮ್ಮ ದುರಾದೃಷ್ಟ ಎಂಬುದನ್ನು ಕೂಡ ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಂತ ವಿಚಾರ. ಇವತ್ತು ಗ್ಯಾಸ್ ಸಿಲಿಂಡರ್ ಆಲೋಚನೆ ಮಾಡಬೇಕು ಗಂಭೀರವಾಗಿ. ಇವತ್ತು ಮನೆಯಲ್ಲಿ ಒಂದು ಕಾಲದಲ್ಲಿ ಇದೇ ರೀತಿ ಇವತ್ತು ನರೇಂದ್ರ ಮೋದಿ ಅವರು ಹೇಳ್ತಾ ಹೋದ್ರೆ ಬಹಳಷ್ಟು ವರ್ಷಗಳ ಹಿಂದಿನ ಇವತ್ತು ವಿಚಾರಗಳು, ಇವತ್ತು ಸೌದೆ ಇವತ್ತು ಕಾಡಿಂದ ಹೋಗಿ ತಂದು ಅದನ್ನು ಉಳಿಸುವಂತ ಪರಿಸ್ಥಿತಿ ನಾವು ಮಹಿಳೆಯರಿಗೆ. ಗ್ಯಾಸ್ ಇಲ್ಲ, ಗ್ಯಾಸಿನ ಬೆಲೆ ಏರಿಕೆ ಮೊನ್ನೆ, ಅದು ಮಾತ್ರ ಅಲ್ಲ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಮೊನ್ನೆ 2-3 ದಿವಸ ಆಗಿದೆ. ಇವತ್ತು ಪೆಟ್ರೋಲ್ಗೆ 3 ರೂಪಾಯಿ ಏರಿಕೆ ಆಗಿದೆ, ಡೀಸೆಲ್ಗೆ ಇವತ್ತು 3 ರೂಪಾಯಿ ಏರಿಕೆ ಆಗಿದೆ. ಆವತ್ತು ಎಲ್ಲಿಯಾದ್ರೂ ಕೇಂದ್ರ ಸರ್ಕಾರ 50 ಪೈಸೆ ಏರಿಕೆ ಆದ್ರೆ ಅಥವಾ ಮತ್ತೊಂದಾದ್ರೆ ಈ ಬಿಜೆಪಿ ಎಷ್ಟು ಪ್ರತಿಭಟನೆ ಮಾಡ್ತಾ ಇದ್ರು. ಇವತ್ತು ನರೇಂದ್ರ ಮೋದಿ ಬಿಜೆಪಿ ಸರ್ಕಾರ ಮಾಡಿದ ಕೆಲವರು ಹೇಳುವರಿದ್ದಾರೆ, ನಾನು ಬಿಜೆಪಿ ಏನು, ನಾನು ನನ್ನ ಸ್ಕೂಟರೇ ಮಾರುತ್ತೇನೆ, ನಡ್ಕೊಂಡು ಹೋಗ್ತೇನೆ, ನರೇಂದ್ರ ಮೋದಿ ಹೇಳಿದಾರಲ್ಲ ಅಂತ ಹೇಳುವಂತ ಇವತ್ತು ಕುತಂತ್ರಿಗಳು ಯಾವುದು ಏನು ಅರ್ಥ ಮಾಡಿಕೊಳ್ಳದಂತ ಬಿಜೆಪಿಯ ಕಾರ್ಯಕರ್ತರು ಇದ್ದಾರೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಬಿಡ್ತಾ ಇದ್ದಾರೆ. ದುರ್ಗಾ ಪ್ರಸಾದ್ ಒಂದು ಮಾತು ಹೇಳಿದರು, ಹಳ್ಳಿಯಿಂದ ಡೆಲ್ಲಿವರೆಗೆ ಒಂದೇ ಮಾತಾಡೋದು. ಪುತ್ತೂರಿನ ಒಬ್ಬ ಸಾಮಾನ್ಯ ಕಾರ್ಯಕರ್ತೆ ಮಾತಾಡ್ತಾರೆ, ಅದನ್ನೇ ನರೇಂದ್ರ ಮೋದಿ ಅವರು ಮಾತಾಡೋದು. ನರೇಂದ್ರ ಮೋದಿ ಅವರು ಏನ್ ಮಾತಾಡ್ತಾರೆ ಅದನ್ನೇ ಬಿಜೆಪಿಯ ಮಟ್ಟಂದು ಮಾತಾಡೋದು, ಅಥವಾ ಮತ್ತೊಬ್ಬ ಬಿಜೆಪಿ ಕಾರ್ಯಕರ್ತ ಮಾತಾಡುವ ವಿಚಾರ. ಇವತ್ತು ಮನೆ ಮಟ್ಟಂದೂರು ಪತ್ರಿಕಾಗೋಷ್ಠಿ ಮಾಡಿದ್ರಲ್ಲ, ಮಟ್ಟಂದೂರು ಮೇಲೆ ಹಾಸಿಗೆ ಹಾಕ್ಬೇಕು. ನಿಮಗೆ ಗೌರವ ಇದೆಯಾ, ನೈತಿಕತೆ ಇದೆಯಾ?
ಒಂದು ಸಣ್ಣ ವಿಚಾರ ಹಿಡ್ಕೊಂಡು ರಾಜ್ಯ ಸರ್ಕಾರದ ಮೇಲೆ ಹೋಗ್ಬೇಕು ಅಂತ ಕೆಲಸ ಮಾಡ್ತೀರಲ್ಲ. ನಿಮಗೆ ಯಾವ್ದಾದ್ರು ಪತ್ರಿಕೆ, ಒಬ್ಬ ಶಾಸಕರಾಗಿ 5 ವರ್ಷ ಕೆಲಸ ಮಾಡಿದವರು, 5 ವರ್ಷ ಶಾಸಕರಾಗಿ ಕೆಲಸ ಮಾಡಿದಂತ ನೀವು ನಿಮಗೆ ಗೌರವ, ನಿಮ್ಮ ಗೌರವ ಇಟ್ಟುಕೊಳ್ಳಲಿಕ್ಕೆ ಅಸಾಧ್ಯವಾಗಿ ಇವತ್ತು ರಾಜಕೀಯವಾಗಿ ಏನೂ ಒಂದು ಅವಕಾಶ ಇಲ್ಲದಂತ ಸಂದರ್ಭದಲ್ಲಿ ಏನು ಮಾತಾಡಂತ ಸಂಘಟನೆಯವರಿಗೆ ಗೊತ್ತಿಲ್ಲ, ಮುಂದೆ ಏನಾಗ್ತದೆ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ನಾನು ಒಂದೇ ಹೇಳ್ತೇನೆ, ಮಟ್ಟಂದೂರವರೇ, ನೀವು 1000 ಸಲ ಪತ್ರಿಕಾಗೋಷ್ಠಿ ಮಾಡಿ, ನೀವು 1000 ಸಲ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಿ, ನೀವು 1000 ಸಲ ಶಾಸಕರ ಬಗ್ಗೆ ಮಾತಾಡಿ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾತಾಡಿ, ದೇವರ ದೇಹದಿಂದ ನೀವು ಏನು ಮಾಡಿದ್ರು ಕೂಡ ಬಿಜೆಪಿಯವರು ಮತ್ತೆ ನಿಮಗೆ ಚುನಾವಣೆ ಸ್ಪರ್ಧಿಸುವ ಅವಕಾಶ ಮಾಡಿಕೊಡುವುದಿಲ್ಲ ಅಂತೇಳಿ ಈ ವೇದಿಕೆ ಮುಂದೆ ನಿಮಗೆ ನಡೆಯಲಿಕ್ಕೆ ಬಿಡ್ತಾ ಇದೆ. ನಿಮಗೆ ಯಾಕೆ ಬೇಕಿದೆಲ್ಲ? ಮೊನ್ನೆ ಮಟ್ಟಂದೂರವರು ಹೇಮರಾಜ್ ಒಂದು ವಿಧಾನಸೌಧ ಸಿಕ್ಕಿದ್ರು. ಮಟ್ಟಂದೂರವರು ಚಂದ್ರ ತಿಮ್ಮಪ್ಪ ಶೆಟ್ಟಿ ಮತ್ತು ನಮ್ಮ ಶಶಿಕುಮಾರ್ ನಾನು ವಿಧಾನಸೌಧದಲ್ಲಿದ್ದೆ. ಅವರು ಬರುವಾಗ ನನ್ನ ನಗಾಡಿದೆ, ದಾರೆ MS ಪಾತ್ರ ಬರೀರಿ ತಿಳ್ಕೊಂಡ್ಬರತ್ತ ಎಲ್ಲ ಕ್ಯಾರೆಕ್ಟರ್ ಯಾರಿಗೆ ಬರುವಂತ ನಿಮ್ಮ ಜನ್ಮದಲ್ಲಿ ನಿಮಗೆ ಆಗುದಿಲ್ಲ. ನಮ್ಮ ಶಾಸಕರು ಇನ್ನು ಮುಂದೆ 25-30 ವರ್ಷ ನಮ್ಮ ಶಾಸಕರು ಅಶೋಕ್ ಕುಮಾರೇ ಶಾಸಕರಾಗುವುದು ಕನಸು ಕಾಣುವುದು ಬೇಡ ಅಂತ ಹೇಳಿದಾಗ ನಮ್ಮ ಚಂದ್ರ ತಿಮ್ಮಪ್ಪ ಶೆಟ್ಟಿ ಮತ್ತು ಶಶಿಕುಮಾರ್ ನಗಾಡ್ತಾ ಆ ಕಡೆ ಹೋದ್ರು. ಅವ್ರಿಗೆ ಗೊತ್ತು ಹಾಗೆ ನಗಾಡಿದ್ರು. ಪ್ರತ್ಯುತ್ತರ ಯಾರಲ್ಲಿ ಇರಲಿಲ್ಲ. ಇದೆಲ್ಲ ಅರ್ಥ ಮಾಡಿಕೊಳ್ಬೇಕಾಗಿದೆ, ಇದನ್ನು ತಿಳ್ಕೊಳ್ಬೇಕಾಗಿದೆ. ಇಂಥ ಒಂದು ಏನೋ ಕೆಲಸ ಮಾಡದ, ಒಂದು ನೈತಿಕತೆ ಇಲ್ಲದ ಮಟ್ಟಂದೂರವರು ಇಂಥ ಸಣ್ಣ ವಿಚಾರಗಳು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದಾರೆ. ನಾನು ಬದುಕಿದ್ದೇನೆ, ನಾನು ಜೀವದಲ್ಲಿ ಇದ್ದೇನೆ ಅಂತ ಹೇಳಿ ತೋರಿಸುದು ಬಿಜೆಪಿ ಅವರಿಗೆ, ಕಾಂಗ್ರೆಸ್ಸಿನವರಲ್ಲ ಬಿಜೆಪಿ ಹೇಳುದು. ಯಾರು ಸಾಹಿತ್ಯ ಮಾರೆ ಒಳ್ಳೆ ಅಂತ ಒಂದು ಹೇಳೋ ವಿಚಾರ ಏನಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಬೇಕಂತ ವಿಚಾರ. ನರೇಂದ್ರ ಮೋದಿ ಅವರ ಬಗ್ಗೆ ನಾವು ಬಹುಶಃ ಬಿಜೆಪಿ ಅಂತ ಹೇಳಿದ್ರೆ ಅದು ಸುಳ್ಳು ಹೇಳುವುದೇ ಪಕ್ಷ, ಸತ್ಯ ಅವರಿಗೆ ಗೊತ್ತೇ ಇಲ್ಲ. ಅವರ ಜೀವನದಲ್ಲಿ ಸತ್ಯವೇ ಹೇಳಲಿಲ್ಲ ಅವರು. ಬಹುಶಃ ಬಿಜೆಪಿ ಹುಟ್ಟಿದ್ದೇ ಸುಳ್ಳಿನಿಂದ, ಬಿಜೆಪಿ ನಡೆಯುವುದೇ ಸುಳ್ಳಿನಿಂದ, ಬಿಜೆಪಿ ಅಂತ್ಯವಾಗುವುದು ಒಂದು ದಿವಸ ಸುಳ್ಳಿನಿಂದಲೇ. ಮತ್ತೆ ಯಾವುದನ್ನು ಹೇಳುವುದನ್ನು ಕೂಡ ನಮ್ಮ ಎಲ್ಲ ಕಾರ್ಯಕರ್ತರು ಇವತ್ತು ಪಂಜಾಬ್ ಅಂತ ನಾಗರಿಕ ಬಂಧುಗಳು ಅರ್ಥ ಮಾಡಿಕೊಳ್ಬೇಕಂತ ವಿಚಾರ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬರ್ತಾ ಇದ್ದಾರೆ. ಇವತ್ತು ನಮ್ಮ ನೀರಿನ ಬಗ್ಗೆ ಪ್ರಸ್ತಾಪ ಪಡೆದುಕೊಂಡ ನಾವು ಗಂಭೀರವಾಗಿ ಇದರ ಬಗ್ಗೆ ಆಲೋಚನೆ ಮಾಡಬೇಕು. ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ನಿನ್ನೆ ಬಿಜೆಪಿಯ ಒಬ್ಬ ಬಹುಶಃ ರಾಜಸ್ಥಾನದಲ್ಲಿ ಒಬ್ಬ ನಾಯಕರು ಇವತ್ತು ಬಂಧನವಾಗಿದೆ. ಯಾರನ್ನು? ಕಾಂಗ್ರೆಸ್ಸಿನ ನಾಯಕರ ಬಂಧನದ್ದಲ್ಲ, ಬಿಜೆಪಿಯ ನಾಯಕರು ಅಥವಾ ಬಿಜೆಪಿ ನಾಯಕರೊಬ್ಬರನ್ನು ನಿನ್ನೆ ಬಂದು ಇವತ್ತು ಅರೆಸ್ಟ್ ಆಗಿದೆ. ಯಾಕೆ? ನೀಟಿನ ಪ್ರಶ್ನೆ ಪತ್ರಿಕೆ ಸೋರಿಕೆ ಪಾಲುದಾರಿಕೆ ಇದೆ. ನಾಚಿಕೆ ಆಗ್ಬೇಕು ಇವರಿಗೆ. ಒಂದು ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸುವಂತ ಭವ್ಯವಾದಂತಹ ಭಾರತ ದೇಶದ ಭವಿಷ್ಯದ ನಿರ್ಮಾಣ ಮಾಡುವಂತ ನಮ್ಮ ವಿದ್ಯಾರ್ಥಿ ಸಮುದಾಯದ ಆ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿ ಅದರಲ್ಲೂ ಕೂಡ ಅವ್ಯವಹಾರ ಭ್ರಷ್ಟಾಚಾರ ಮಾಡ್ತಾರೆ ಅಂತಂದ್ರೆ, ಇವರಿಗೆ ಭ್ರಷ್ಟಾಚಾರ ಮಾಡುದು, ಹಣ ತಿನ್ನುವುದು ಒಂದನ್ನು ಬಿಟ್ಟರೆ ಭಾರತ ದೇಶದ ಬಗ್ಗೆ ಇವರಿಗೆ ಏನು ಕಿಂಚಿತ್ ಒಂದು ರೀತಿಯ ಮನಸ್ಸಲ್ಲಿ ಆ ಮನೋಭಾವನೆ ಇಲ್ಲ. ನಮ್ಮ ಭಾರತ ದೇಶದ ವಿದ್ಯಾರ್ಥಿಗಳ ಬಗ್ಗೆ ಭವಿಷ್ಯದ ಬಗ್ಗೆ ಇವರಿಗೆ ಚಿಂತನೆ ಇಲ್ಲ. ಇಂಥ ಒಂದು ಕೆಟ್ಟ ಮನೋಪ್ರವೃತ್ತಿ ಬಿಜೆಪಿ ಮಾಡ್ತಾರೆ ಅಂತ ಹೇಳಿದ್ರೆ ನಾವಿವತ್ತು ಆಲೋಚನೆ ಮಾಡಬೇಕು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾತ್ರ ಅಲ್ಲ, ಬಿಜೆಪಿಯ ಇಡೀ ನಮ್ಮ ಪುತ್ತೂರು ಭಾಗದ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ವಿದ್ಯಾವಂತ ಬುದ್ಧಿವಂತ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಂಬಿಕೆ ಇರುವಂತ ಮತದಾರ ಬಂಧುಗಳು ಆಲೋಚನೆ ಮಾಡಬೇಕು. ಮುಂದಿನ ಚುನಾವಣೆಯಲ್ಲಾದ್ರೂ ಕೂಡ ಈ ಬಿಜೆಪಿಯನ್ನು ಕಿತ್ತೊಗೆಯುವಂತಹ ಕೆಲಸ ಇವತ್ತು ಮಾಡದೆ ಹೋದ್ರೆ ಬಹುಶಃ ಅನಾಹುತಗಳು ವಿಚಾರ ಆಗ್ತದೆ. ಇದಕ್ಕಿಂತ ಕಷ್ಟಗಳು ಬರ್ತಾ ಇದೆ. ಇವತ್ತು ನಮ್ಮನ್ನು ಒಂದಲ್ಲ ಒಂದು ದಿನ ಯಾವ ಹಂತಕ್ಕೆ ಬಿಜೆಪಿ ಮಾಡ್ತಾರೆ ಅಂತ ನಮ್ಮಿಂದ ಇವತ್ತು ಹೇಳಿಕೆ ಸಾಧ್ಯ ಆಗುವುದಿಲ್ಲ ಎಂಬುದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಚಾರ. ಇವತ್ತು ಮಾತು ಮಾತಿಗೆ ಬಿಜೆಪಿಯವರು ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡ್ತಾರೆ, ಮಾತಿಗೆ ಬಿಜೆಪಿಯವರು ಕಾಂಗ್ರೆಸ್ ಪಕ್ಷ ಸರ್ಕಾರದ ಬಗ್ಗೆ ನಮ್ಮಲ್ಲಿ ಒಗ್ಗಟ್ಟಿಲ್ಲ. DK ಶಿವಕುಮಾರ್ ಸಿದ್ದರಾಮಯ್ಯ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ಅಭಿವೃದ್ಧಿ ಆಗುದಿಲ್ಲ ಎಂಬ ಮಾತು ಹೇಳ್ತಾ ಇದ್ದಾರೆ. ಇವತ್ತು ನಾನು ನಿಮಗೆ ಉತ್ತರ ಕೊಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ನಮ್ಮ ವಿಚಾರ ಬಿಡಿ. ಸನ್ಮಾನ್ಯ ಅಶೋಕ್ ಇದ್ದಾರೆ, ವಿರೋಧ ಪಕ್ಷ ನಾಯಕ, ಏನು ಮಾತಾಡ್ತಾರೆ ಅವರಿಗೆ ಗೊತ್ತಿಲ್ಲ. ಒಮ್ಮೆ ಮಾತಾಡೋದು ಬಹುಶಃ ತಲೆ ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಮತ್ತೊಬ್ಬ ವಿಜಯೇಂದ್ರ ಇದ್ದಾರೆ, ಏನು ಮಾತಾಡ್ತಾರೆ? ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ನಿಮ್ಮ ಬಗ್ಗೆ ಮಾತ್ರ ನಿಮಗೆ ಗೊತ್ತಿದೆ. ವಿಜಯೇಂದ್ರ ಮುಖ ಈ ಕಡೆ ಆದ್ರೆ ಅಶೋಕರ ಮುಖ ಆ ಕಡೆ. ಯಾಕೆ? ಮತ್ತೆ ನಾವು ಯಾರ ಮುಖ್ಯಮಂತ್ರಿ ಆಗಿ ಈಗಿನ ಜಗಳ ಪ್ರಾರಂಭ ಆಗಿದೆ. ನಿಮ್ಮ ಜನ್ಮದಲ್ಲಿ ನಿಮಗೆ ಮುಖ್ಯಮಂತ್ರಿ ಆಗುದಿಲ್ಲ. ಮತ್ತೆ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ಮತ್ತೆ ಕರ್ನಾಟಕದಲ್ಲಿ ಆಡಳಿತ ಬರ್ತದೆ. ನಿಮ್ಮ ಏನು ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ.
ನೀವು ಈ ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಸಲ ನಿಮಗೆ ವಿರೋಧ ಪಕ್ಷವೇ ನಿಮಗೆ ಇವತ್ತು ಸಿಕ್ಕದಲ್ಲ, ನಿಮಗೆ ಆಡಳಿತ ಮಾಡಲಿಕ್ಕೆ ಆಗುದಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ. ಯಾರು ಗ್ಯಾರಂಟಿ ತಗೊಳ್ಳೋದವರು? ಬಿಜೆಪಿ ಕಾರ್ಯಕರ್ತರು ತಗೊಳ್ಳಿಲ್ಲ, ಬಿಜೆಪಿ ಮತ ಹಾಕಿದಂತ ಮಹಿಳೆಯರು ಇವತ್ತು ಗ್ಯಾರಂಟಿಗಳ ಬಗ್ಗೆ ತಗೊಳ್ಳುದಿಲ್ಲ. ಎಲ್ಲವನ್ನು ಉಪಯೋಗ ಮಾಡ್ತಾರೆ. ಮಾತಾಡೋದು ಬೇರೆ, ಮಾತು ಬೇರೆ, ನಡವಳಿಕೆಯಲ್ಲಿ ಬೇರೆ ಎಂಬುದರ ಬೇರೆ ಎಂಬುದರ ಅರ್ಥ ಉಂಟು. ಅದು ಮಾತ್ರ ಅಲ್ಲ, ಇವತ್ತು ಅನುದಾನದ ಬಗ್ಗೆ ಮಾತಾಡ್ತಿರಲ್ಲ, ಅನುದಾನದ ಬಗ್ಗೆ ಮಾತಾಡೋದಕ್ಕೆ ನಾನು ಪ್ರಶ್ನೆ ಕೇಳ್ತಾ ಇದ್ದೇನೆ. ಇವತ್ತು ನಮ್ಮ ಜಿಲ್ಲೆಯಲ್ಲಿ ಸ್ಪೀಕರ್ ಸೇರಿ ಅಶೋಕ್ ಕುಮಾರ್ ಸೇರಿ ಇಬ್ಬರು ನಮ್ಮ ಶಾಸಕರು ಕಾಂಗ್ರೆಸ್ ಪಕ್ಷ ಶಾಸಕರಾಗಿದ್ದಾರೆ. ಉಳಿದ 6 ಜನ ಬಿಜೆಪಿ ಶಾಸಕರು, ಹರೀಶ್ ಗುಂಜಾರ್ ಇರ್ಬೋದು, ಮಾಸೆಟ್ಟಿ ಇರ್ಬೋದು, ಉಮಾನಾಥ್ ಕೋಟೆಲ್ ಇರ್ಬೋದು, ಇನ್ನೊಬ್ಬ ಇರ್ಬೋದು. ಇವತ್ತು ನೀವು ಆಲೋಚನೆ ಮಾಡಬೇಕು. ನೀವು ಅನುದಾನ ಇಲ್ಲ ಗ್ಯಾರಂಟಿ ಇಂದಾಗಿ ನಮಗೆ ಹಣ ಸಿಗುತ್ತಿಲ್ಲ ಅಂತ ಹೇಳ್ತೀರಲ್ಲ, ನಾನು ನಿಮ್ಮ ಹತ್ರ ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ದೇನೆ. ನಮ್ಮ ಕ್ಷೇತ್ರದ ಅಶೋಕ್ ಕುಮಾರ್ ಅವರು ಕೋಟಿ 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 ಅನುದಾನ ಎಲ್ಲಿಂದ ತರ್ತಾರೆ ವಿಚಾರ. ನಮ್ಮ ಅಶೋಕ್ ಕುಮಾರ್ ಅವರಿಗೆ ಆ ತಾಕತ್ತಿದೆ, ಅಶೋಕ್ ಕುಮಾರ್ಗೆ ನನ್ನ ಬದ್ಧತೆ ಇದೆ, ಅಶೋಕ್ ಕುಮಾರ್ಗೆ ನನ್ನ ಕೆಲಸ ಮಾಡಬೇಕೆಂಬ ಉತ್ಸಾಹ ಇದೆ. ಇವತ್ತು ಯಾವ ಸಂದರ್ಭದಲ್ಲಿ ಎಲ್ಲಿಂದ ಹೋಗ್ಬೇಕು, ಏನ್ ಮಾಡ್ಬೇಕಂತೇಳಿ ಇವತ್ತು ವಿಚಾರ ಅರ್ಥ ಮಾಡಿಕೊಂಡು ಅಶೋಕ್ ಕುಮಾರ್ ಇವತ್ತು ಕೆಲಸ ಮಾಡ್ತಾ ಇದ್ರೆ, ನಿಮಗೆ ಅಭಿವೃದ್ಧಿ ಬೇಡ, ನಿಮಗೆ ಬೇಕಾದೇನು ಜಾತಿ ಮತ ಧರ್ಮದ ಒಂದು ವ್ಯವಸ್ಥೆ ಅಡಿಯಲ್ಲಿ ಜಾತಿ ಧರ್ಮದವರು ವಿಂಗಡಣೆ ಮಾಡಿ ಆ ಮೂಲಕ ವೋಟರ್ ಪಡ್ಕೊಂಡು ಅಧಿಕಾರ ಬರುವುದರಲ್ಲಿ ಬಹುಶಃ ನಿಮಗೆ ಅದು ರೀತಿಯ ಒಂದು ಅನುಭವ ಆಗಿದೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಅದೇ ರೀತಿ ಮಾಡಬಹುದು. ನಿಮಗೆ ಅಭಿವೃದ್ಧಿ ಬೇಡ, ನಿಮಗೆ ಶಾಲೆ ಬೇಡ, ಕಾಲೇಜ್ ಬೇಡ, ರಸ್ತೆ ಬೇಡ, ಯಾವುದು ಬೇಡ. ನಾವು ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಅಂತ ಹೇಳಿ ಇವತ್ತು ಭೇದ ಭಾವವನ್ನು ಮಾಡಿ ನಾವು ಅಧಿಕಾರ ಪಡೆದ ಮನೋಭಾವ ನಿಮ್ಮಲ್ಲಿ ಇದ್ರೆ ನೀವು ಆಲೋಚನೆ ಮಾಡಬೇಕು. ಶಾಶ್ವತವಲ್ಲ. ಒಂದಲ್ಲ ಒಂದು ದಿನ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ, ಪ್ರಜಾವಂತರಿದ್ದಾರೆ. ಆ ಎಲ್ಲ ಪ್ರಜಾವಂತರು ಒಂದಲ್ಲ ಒಂದು ಆಲೋಚನೆ ಮಾಡಿ ನಿಮ್ಮನ್ನು ಮನೆಗೆ ಊಟಗೊಳಿಸುವಂತ, ಮನೆಗೆ ಓಡಿಸುವಂತ ಕೆಲಸ ಖಂಡಿತವಾಗಿ ಮಾಡ್ತಾರೆ ಎಂಬ ಬಿಜೆಪಿಯ ಶಾಸಕರು ಅರ್ಥ ಮಾಡಿಕೊಳ್ಬೇಕಾಗಿದೆ. ಒಬ್ರು ಹರೀಶ್ ಪೂಜೆ ಮಾತಾಡ್ತಾರೆ, ಬೆಳ್ತಂಗಡಿ, ನಾನು ಹೇಳ್ತೇನೆ, ನನಗೆ ನಾಚಿಕೆ ಆಗ್ತದೆ. ಅವರಿಗೆ ಒಂದು ಓಟು ಕೊಟ್ಟವರಿದ್ದಾರಲ್ಲ, ಅವ್ರಿಗೆ ಆಲೋಚನೆ ಮಾಡಬೇಕು. ಅವರ ಅಂಗಡಿಗೆ ಹೋಗ್ಬೇಡಿ, ಇವರ ಅಂಗಡಿಗೆ ಹೋಗ್ಬೇಡಿ. ಹರೀಶ್ ಪೂಜಾರಿ ಅವರೇ, ನಿಮಗೆ ಸಂವಿಧಾನ ಗೊತ್ತಿದೆಯಾ? ಸಂವಿಧಾನ ಏನು ಕಲಿಸಲಿಕ್ಕೆ ಗೊತ್ತಿದೆಯಾ? ಡಾಕ್ಟರ್ ಅಂಬೇಡ್ಕರ್ ರಚನೆ ಮಾಡಿಕೊಂಡ ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ಇವತ್ತು ಸಂವಿಧಾನ ರಚನೆ ಮಾಡಿಕೊಟ್ಟಿದ್ದಾರೆ. ಆ ಸಂವಿಧಾನದ ಆಶಯದ ಪ್ರಕಾರ ಯಾವ ಭಾರತ ದೇಶದಲ್ಲಿ ಎಲ್ಲಾ ಜಾತಿ ವರ್ಗದವರು ಸಮಾನವಾಗಿ ಜೀವಿಸುವಂತ ಹಕ್ಕನ್ನು ಕೊಟ್ಟಂತ ಭಾರತ ದೇಶದಲ್ಲಿ ನೀವು ಹೇಳ್ತಾ ಇದ್ದೀರಿ ಅವನ ಅಂಗಡಿಗೆ ಹೋಗ್ಬೇಡಿ, ಇವನ ಅಂಗಡಿಗೆ ಬರ್ಬೇಡಿ. ಈಗ ನಾಚಿಕೆ ಆಗ್ಬೇಕು ಅಂತ ಒಂದು ವ್ಯವಸ್ಥೆ ನಾವು ಗಂಭೀರವಾದ ಆಲೋಚನೆ ಮಾಡಬೇಕಾಗುತ್ತೆ. ಆದ್ದರಿಂದ ನಾವೆಲ್ಲರೂ ಕೂಡ ನಮ್ಮ ಪ್ರೀತಿಯ ನೆಚ್ಚಿನ ಶಾಸಕರಾದ ಅಶೋಕ್ ಕುಮಾರ್ ಕಾರ್ಯಕ್ರಮ ಆಗಮಿಸ್ತಾ ಇದ್ದಾರೆ. ಅವರ ಮಾರ್ಗದರ್ಶನದಲ್ಲಿ, ಅವರ ನಾಯಕತ್ವದಲ್ಲಿ ಕಾರ್ಯಕ್ರಮ ಆಗ್ತಾ ಇದೆ. ಅಶೋಕ್ ಕುಮಾರ್ ಅವರು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗೌರವದಿಂದ ಈ ಕಾರ್ಯಕ್ರಮ ಸ್ವಾಗತ ಮಾಡ್ತಾ ಇದ್ದಾರೆ. ಅಶೋಕ್ ಕುಮಾರ್ ಅವರು ನಾನು ಒಂದು ಮಾತನ್ನು ಮುಗಿಸ್ತಾ ಇದ್ದೇನೆ. ಮೊನ್ನೆ ನಮ್ಮೆಲ್ಲರ ಕರೆದು, ನಮ್ಮ ನಾಯಕಗಳನ್ನೆಲ್ಲ ಕರೆದು ಒಂದು ತೀರ್ಮಾನ ಮಾಡಿದ್ರು. ನಾವು ಸೋಮವಾರವೇ ಪ್ರತಿಭಟನೆ ಮಾಡಬೇಕು. ಶನಿವಾರ ಹೇಳಿದ್ದು ಆದಿತ್ಯವಾರ, ಇನ್ನೊಂದು ಇವತ್ತು ಸೋಮವಾರ ಪ್ರತಿಭಟನೆ ಮಾಡಬೇಕು. ಯಾಕೆಂತಂದ್ರೆ ನಾವು ಪುತ್ತೂರಿನ ಒಂದು ಸಂದೇಶ ಹೋಗ್ಬೇಕು. ಕೇಂದ್ರ ಸರ್ಕಾರದ ವೈಫಲ್ಯತೆ ವಿರುದ್ಧ ನಾವು ಪ್ರತಿಭಟನೆ ಮಾಡಿದಲ್ಲಿ ಪುತ್ತೂರಿಂದ ಸಂದೇಶ ಹೋಗ್ಬೇಕು ಎಂಬ ರೀತಿಯಲ್ಲಿ ಅವರ ಮಾರ್ಗದರ್ಶನ ಪ್ರಕಾರ ಕಾರ್ಯಕ್ರಮ ನಡೀತಾ ಇದೆ. ನನಗೆ ವಿಶ್ವಾಸ ಇದೆ, ಪುತ್ತೂರಿನಲ್ಲಿ ಇವತ್ತೇನು ಪ್ರತಿಭಟನೆ ನಡೆದಿದೆ ಬಿಜೆಪಿ ವಿರುದ್ಧ, ಸರ್ಕಾರದ ವಿರುದ್ಧ, ಕೇಂದ್ರ ಸರ್ಕಾರದ ವಿರುದ್ಧ, ಮುಂದಿನ ದಿನಗಳಲ್ಲಿ ಪುತ್ತೂರಿನಿಂದ ಸಂದೇಶ ಹೋಗಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆ ಪ್ರತಿಭಟನೆ ಮುಂದೆ ಆಗ್ತದೆ ಎಂಬ ರೀತಿ ಅನುಭವವನ್ನು ವಿಶ್ವಾಸದೊಂದಿಗೆ ಹೆಚ್ಚಿನ ಮಾತಾಡಿ ಹೋಗದೆ ನಾನು ಅಶೋಕ್ ಕುಮಾರ್ ಬಗ್ಗೆ ಹೇಳಿದೆ. ಕೊನೆಯದಾಗಿ ಒಂದು ಮಾತು ಏನಂತಂದ್ರೆ, ಇವತ್ತು ನಾವು ಯಾವಾಗಲೂ ನೋಡ್ತಾ ಇದ್ದೇವೆ, ಕಳೆದ ವಾರ ಇವತ್ತು ಪತ್ರಿಕೆಯಲ್ಲಿ ಬಂತು, ಒಂದು ದಿವಸದಲ್ಲಿ 5 ಮಂತ್ರಿಗಳನ್ನು ಭೇಟಿ ಮಾಡಿ ಅಶೋಕ್ ಕುಮಾರ್ ಬಂದಿದ್ದಾರೆ ಎಂಬ ಮಾತನ್ನು ನಾನು ದಿನಪತ್ರಿಕೆ ನೋಡಿ. ಬಹುಶಃ ನಾನು ಒಂದು ಮಾತು ಬಿಜೆಪಿ ಈಗಾಗಲೇ ಕೇಳಿದೆ, ಮತ್ತೊಮ್ಮೆ ಬಿಜೆಪಿ ಕೇಳ್ತಾ ಇದ್ದಾರೆ. ಅಶೋಕ್ ಕುಮಾರ್ ಅವರು 5 ಮಂತ್ರಿಗಳನ್ನು ಒಂದು ದಿವಸ ಭೇಟಿ ಮಾಡಿ ಅನುದಾನ ತರುವಂತ ತಾಕತ್ತು ಅವರಿಗೆ ಇದ್ರೆ ನಿಮಗೆ ಯಾಕೆ ತಾಕತ್ತಿಲ್ಲ? ನಿಮಗೆ ಯಾಕೆ ಆಗುದಿಲ್ಲ? ನಿಮಗೆ ಯಾಕೆ ನೈತಿಕತೆ ಇಲ್ಲ?
ನಾನು ಒಂದು ಮಾತು ಕೊನೆಯದಾಗಿ ಹೇಳ್ತಾ ಇದ್ದೇನೆ, ಸನ್ಮಾನ್ಯ ಅಶೋಕ್ ಕುಮಾರ್ ಅವರಿಂದ ಇವತ್ತು ಬಿಜೆಪಿಯ ಶಾಸಕರು ಮಾತು ಕಲ್ತ್ಕೊಳ್ಬೇಕು, ನಾವು ಯಾವ ರೀತಿ ಕೆಲಸ ಮಾಡಬೇಕು, ಯಾವ ಪಕ್ಷದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಬಿಜೆಪಿಯ ಶಾಸಕರು ಕಲಿಬೇಕು ಹೇಳುತ್ತಾ ಕೊನೆಯದಾಗಿ ಇವತ್ತು ಅಶೋಕ್ ಕುಮಾರ್ ಅವರು ಮೆಡಿಕಲ್ ಕಾಲೇಜನ್ನು ತಂದಿದ್ದಾರೆ. ಅದರ ಬಗ್ಗೆ ನಾನು ಮಾತಾಡೋದಿಲ್ಲ, ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ವರ್ಷಮನ್ನು ಅವರು ಹೇಳ್ತಾ ಇದ್ರು, ಆದಷ್ಟು ಬೇಗ ಮುಖ್ಯಮಂತ್ರಿಗಳನ್ನು ಕರೆದು ಮಾತು ಹೇಳ್ತಾ ಇದ್ರು. ಆದ್ದರಿಂದ ಇವತ್ತು ಬಹಳಷ್ಟು ಸಂಖ್ಯೆಯಲ್ಲಿ ಅಶೋಕ್ ಕುಮಾರ್ ಅವರಿಗೆಲ್ಲ ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ದಾರೆ. ದುರ್ಗಾ ಪ್ರಸಾದ್ ಹೇಳಿದ್ರು, ಅಶೋಕ್ ಕುಮಾರ್ ಮಾರ್ಗದರ್ಶನ ನಾವೆಲ್ಲ ಇವತ್ತು ಬಹಳಷ್ಟು ಕಾರ್ಯಕರ್ತರು ಸೇರಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬರುತ್ತಾರೆ. ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರನ್ನು ಮುಖಂಡರುಗಳನ್ನು ವಿಶೇಷವಾಗಿ 3 ಜನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ಅಭಿನಂದನೆ ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಯಾರು ಶಬ್ದ ಮಾಡಬೇಡಿ, ಎಲ್ರಿಗೂ ತಟ್ಟೆ ತಿಳ್ಕೊಳ್ಬೇಕಾಗಿ ವಿನಂತಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೇತಾರರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರು, ಈ ಒಂದು ಪ್ರತಿಭಟನೆಯ ರೂವಾರಿ ನಮ್ಮ ಮಾನ್ಯ ಅಶೋಕ್ ಕುಮಾರ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೊಡ್ತಿದ್ದೇವೆ. ಅತಿ ಹೆಚ್ಚು ಜನ ಇವತ್ತು ಅತಿ ಹೆಚ್ಚು ಮನೆ ಮನೆಗಳಿಂದ ಎಲ್ಲ ನಾಯಕರು ಬಂದಿದ್ದಾರೆ. ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ. ಅವರ ಪೂರೈಕೆಯನ್ನು ನೋಂದಣಿ ಮಾಡಬೇಕಾಗಿ ಕೇಳಿಕೊಂತ ಈ ಒಂದು ವಿಶಿಷ್ಟ ರೀತಿಯಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡಲಿಕ್ಕೆ ನಾವೆಲ್ಲ ರೆಡಿಯಾಗಿದ್ದೇವೆ. ಅದಕ್ಕೆ ಮಾನ್ಯ ಶಾಸಕರು ಕೊಟ್ಟುವ ಮೂಲಕ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರಿಂದ ಎಲ್ಲರೂ ಕೇಂದ್ರವಾಗಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಿದ್ದೇವೆ. ಇದೀಗ ಹೇಮಂತ ಶೆಟ್ಟರ್ ಬಗ್ಗೆ ಕೇಳಬಹುದು. ಇವತ್ತು ವಿನೂತನವಾಗಿ ನಡೆಯುತ್ತಿರುವಂತಹ ಕೇಂದ್ರ ಸರ್ಕಾರದ ವಿರುದ್ಧದ ಈ ಪ್ರತಿಭಟನೆಯಲ್ಲಿ ಈಗಾಗಲೇ ಉಪಸ್ಥಿತರಿರುವಂತಹ ಪುತ್ತೂರಿನ ಅಭಿವೃದ್ಧಿ ಅಧಿಕಾರಿಗಳು, ನಮ್ಮೆಲ್ಲರ ನೆಚ್ಚಿನ ಶಾಸಕರು ಆದಂತಹ ಸನ್ಮಾನ್ಯ ಅಶೋಕ್ ಕುಮಾರ್ ಅವರೇ ಈಗಾಗಲೇ ಕೇಂದ್ರ ಸರ್ಕಾರದ ದುರಾಡಳಿತ ಬೆಲೆ ಏರಿಕೆಯ ವಿರುದ್ಧ ಬಹಳ ಚೆನ್ನಾಗಿ ಮಾತನಾಡಿದಂತಹ ಕೆಪಿಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ಆತ್ಮೀಯರಾಗಿರುವಂತಹ MS ಮಹಮ್ಮದ್ ಅವರೇ ಹಾಗೂ ನಮ್ಮ ಪಕ್ಷದ 3 ಬ್ಲಾಕಿನ ಅಧ್ಯಕ್ಷರುಗಳೇ, ಪಕ್ಷದ ಹಿರಿಯ ಮುಖಂಡರುಗಳೇ, ಸೇರಿದಿರುವಂತಹ ಎಲ್ಲ ಬಂಧುಗಳೇ, ಕಾರ್ಯಕರ್ತರೇ, ಹೆಚ್ಚು ಮಾತಾಡಲಿಕ್ಕೆ ಹೋಗುವಂತ ವಿಚಾರಗಳಿಲ್ಲ. ಇವತ್ತು ಬಹಳ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಬಹಳ ಜನಪರವಾದ ಕಾರ್ಯಕ್ರಮಗಳೊಂದಿಗೆ ಒಳ್ಳೆಯ ಅಭಿವೃದ್ಧಿಗಳು ಆಗ್ತಾ ಇದೆ. ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ನಾವು ಮೂಲವಾಗಿ ತೆಗೆದುಕೊಂಡ್ರೆ ಪುತ್ತೂರು ಇವತ್ತು ಅಭಿವೃದ್ಧಿಯಲ್ಲಿ ಕರ್ನಾಟಕದಲ್ಲೇ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳುವಂತ ವಿಚಾರವನ್ನು ಕರ್ನಾಟಕ ಸರ್ಕಾರದಿಂದ ನಮ್ಮ ಶಾಸಕರ ಮೂಲಕ ಆಗ್ತಾ ಇದೆ ಅಂತ ಹೇಳುವಂತ ಮಾತುಗಳ ಮೂಲಕ ನಮಗೆ ಇವತ್ತು ತೊಂದರೆ ಆಗ್ತಾ ಇರುವಂತದ್ದು ಕೇಂದ್ರ ಸರ್ಕಾರದ ಈ ನೀತಿಗಳಿಂದಾಗಿ, ಬೆಲೆ ಏರಿಕೆಯಿಂದಾಗಿ, ನೀಟ್ ಪರೀಕ್ಷೆಯ ಫಲಿತಾಂಶದಿಂದಾಗಿ ಅಥವಾ ಕೇಂದ್ರ ಸರ್ಕಾರದ ಯಾವುದೇ ಪ್ರಯೋಜನಕರ ಇಲ್ಲದ ಯೋಜನೆಗಳಿಂದಾಗಿ ಇವತ್ತು ನಾವು ಬಹಳಷ್ಟು ಸಂಕಷ್ಟಕ್ಕೀಡಾಗಿದ್ದೇವೆ. ಬಹಳ ಮುಖ್ಯವಾಗಿ ಬೆಲೆ ಏರಿಕೆ. ಇವತ್ತು ಪೆಟ್ರೋಲ್, ಗ್ಯಾಸ್, ಡೀಸೆಲ್ ಈ ಬೆಲೆ ಏರಿಕೆ ಯಾವ ಮಟ್ಟಕ್ಕೆ ಏರಿದೆ ನಮಗೆಲ್ಲ ಗೊತ್ತಿದೆ. ನಾವು ಯಾವಾಗಲೂ ಮಾತಾಡ್ತೇವೆ, ಕ್ರೂಡ್ ಆಯಿಲ್ನ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಕಡಿಮೆ ಆಗಿದ್ರು ಸಹ ಇವತ್ತು ಹಿಂದಿನ ಕಾಂಗ್ರೆಸ್ ಸರ್ಕಾರ ಇರುವಾಗ ಕ್ರೂಡ್ ಆಯಿಲ್ ಬೆಲೆ ಜಾಸ್ತಿ ಇತ್ತು, ಕಚ್ಚಾ ತೈಲದ ಬೆಲೆ ಹೆಚ್ಚಾಗಿತ್ತು. ಆದ್ರೂ ಅದನ್ನು ನಿಯಂತ್ರಣದಲ್ಲಿಡುವಂತ ಕೆಲಸ ಇವತ್ತು ಭಾರತದಲ್ಲಿ ಆಗಿತ್ತು. ಆದ್ರೆ ಯಾವಾಗ ಮೋದಿ ಅವರು ಬಂದಾಗ ಕಚ್ಚಾ ತೈಲದ ಬೆಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಕನಿಷ್ಠ ಮಟ್ಟಕ್ಕೆ ಬಂದಿತ್ತು. ಆಗ್ಲೂ ಇಲ್ಲಿ ತೈಲದ ಬೆಲೆ ಏರಿಕೆನೇ ಆಗ್ತಾ ಹೋಯಿತು. ಅದು ಯಾವಾಗ್ಲೂ ಕಡಿಮೆ ಆಗ್ಲೇ ಇಲ್ಲ. ಮೊನ್ನೆ ಈಗ ಪುನಃ 3 ರೂಪಾಯಿ ಡೀಸೆಲಿಗೆ, 3.67 ಪೆಟ್ರೋಲಿಗೆ ಬೆಲೆ ಏರಿಕೆ ಆಗಿದೆ. ಈ ಒಂದು ಸಂದರ್ಭದಲ್ಲೂ ನಾನು ಉಲ್ಲೇಖ ಮಾಡುವಂತದ್ದು, ನಾವಿಲ್ಲಿ ಯುದ್ಧ ಅಂತ ಹೇಳಿ ಯಾವುದೋ ದೇಶಕ್ಕೆ ಯುದ್ಧ ಆಗ್ತಾ ಇದೆ. ಭಾರತದಲ್ಲಿ ಯಾವ ಸಮಸ್ಯೆನೂ ಆಗಲಿಲ್ಲ. ಭಾರತಕ್ಕೆ ಕಚ್ಚಾ ತೈಲ ಬರುವಲ್ಲಿ ಯಾವ ಸಮಸ್ಯೆನೂ ಆಗ್ತಾ ಇಲ್ಲ. ಯಾವುದೋ ದೇಶದಲ್ಲಿ ಯುದ್ಧ ಆಗ್ತದೆ ಅಂತ ಹೇಳಿ ಭಾರತದಲ್ಲಿ ಬೆಲೆ ಏರಿಕೆ ಆಗುವುದಕ್ಕೆ ಯಾವ ಮೂಲ, ಯಾವ ಪ್ರಧಾನಿಯವರ ತೀರ್ಮಾನ ಏನು ಅಂತೇಳಿ ಅರ್ಥ ಆಗ್ತಾ ಇಲ್ಲ. ಯಾವ ಕಾರಣಕ್ಕಾಗಿ ಇಲ್ಲಿ ಬೆಲೆ ಏರಿಸಿದ್ದಾರೆ ಅಂತೇಳಿ. ಒಂದು ಕಡೆ 4-5 ರಾಜ್ಯದಲ್ಲಿ ಚುನಾವಣೆ ಆಗ್ತದೆ, ಆಗ ಬೆಲೆ ಏರಿಕೆ ಆಗೋದಿಲ್ಲ. ಚುನಾವಣೆ ಯಾವಾಗ ಮುಗಿದು ಫಲಿತಾಂಶ ಬಂತು ಮರುದಿನವೇ ಇಲ್ಲಿ ಬೆಲೆ ಏರಿಕೆಯ ಬಿಸಿಯಲ್ಲಿ ಇಡೀ ದೇಶದಾದ್ಯಂತ ಕೊಟ್ಟರು. ನಾನು ಒಂದು ಕಡೆ
ಈ ಭಾರತ ದೇಶದ ಜನ ಎತ್ತ ಚಿತ್ತ ಮಾಡ್ತಾ ಇದ್ದಾರೆ ಅಂತ ಹೇಳುವಂತದ್ದು. ಒಂದು ಕಡೆ ನಾನು ಇವತ್ತೊಂದು ವಾಟ್ಸಪ್ ಅಲ್ಲಿ ನೋಡಿದೆ, ಒಬ್ಬ ಬಿಜೆಪಿಯ ಕಾರ್ಯಕರ್ತ ಆಗ್ತಾನೆ, ಗ್ಯಾಸಿಗೆ ಮೂಲ ಬೆಲೆ 495, ಗ್ಯಾಸಿಗೆ ಮೂಲ ಬೆಲೆ 495, ಕೇಂದ್ರ ಸರ್ಕಾರದ ತೆರಿಗೆ ಕೇವಲ 5 ರೂಪಾಯಿ ಅಂತ ಹೇಳ್ತಾರೆ, 5% ಅಂತ ಹೇಳಿ. ಕರ್ನಾಟಕ ಸರ್ಕಾರದ ತೆರಿಗೆ 55% ಅಂತ ಹೇಳ್ತಾರೆ. ಹಾಗಾಗಿ ಅದು 900 ರೂಪಾಯಿ ಆಗಿದೆ ಅಂತ ಹೇಳುವಂತ ಒಬ್ಬ ಬಿಜೆಪಿಯವ ಸುಳ್ಳು ಹೇಳುವುದನ್ನು ಇವತ್ತು ಜನರಿಗೆ ತಪ್ಪು ಅಭಿಪ್ರಾಯವನ್ನು ಮೂಡಿಸುವಂತದ್ದು. ನಾನಿದು ಕರ್ನಾಟಕದಲ್ಲಿ ಆಗಿದ್ರೆ ಹತ್ತಿರದ ಮಹಾರಾಷ್ಟ್ರ ಬಿಜೆಪಿ ಸರ್ಕಾರ ಇರುವಲ್ಲೆಲ್ಲ ಗ್ಯಾಸಿಗೆ ಅಥವಾ ಪೆಟ್ರೋಲಿಗೆ ಕಡಿಮೆ ಉಂಟಾ ಅಂತ ಹೇಳುವ ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾಗಿದೆ. ಇವತ್ತು ದೇಶದ ಸುಮಾರು 17 ರಾಜ್ಯದಲ್ಲಿ ಬಿಜೆಪಿಯ ಸರ್ಕಾರ ಇದೆ. ಆ ಬಿಜೆಪಿ ಸರ್ಕಾರ ಇರುವಲ್ಲೆಲ್ಲ ಪೆಟ್ರೋಲ್ಗೆ ಕಡಿಮೆ ಉಂಟಾ ಅಥವಾ ಗ್ಯಾಸಿಗೆ ಕಡಿಮೆ ಉಂಟಾ ಅಂತ ಹೇಳುವ ಪ್ರಶ್ನೆಯನ್ನು ನಾವು ಇವತ್ತು ಕೇಳಬೇಕಾಗಿದೆ. ಹಾಗಾಗಿ ನಾವು ಏನಾಗಿದೆ, ಕಾಂಗ್ರೆಸ್ಸಿಗರು ಪ್ರತಿಭಟನೆ ಮಾಡುವಲ್ಲಿ ಹಿಂದೆ, ಅದಕ್ಕಾಗಿ ಮೊನ್ನೆ ಶಾಸಕರು ಒಂದು ಒಳ್ಳೆ ತೀರ್ಮಾನ ತಗೊಂಡ್ರು. ನಾವ್ಯಾಕೆ ಪ್ರತಿಭಟನೆ ಮಾಡಬಾರ್ದು? ಕೇಂದ್ರ ಸರ್ಕಾರದ ಜನಜಾಗೃತಿಯನ್ನು ನಾವು ಮೂಡಿಸಬೇಕು, ಜನರಿಗೆ ತಿಳಿಸಬೇಕು, ನಾವು ಉತ್ತರ ಕೊಡಬೇಕು, ನಮಗೆ ಆದ ನೋವನ್ನು ಹೇಳಬೇಕು. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಒಳ್ಳೆ ಆಡಳಿತವನ್ನು ನೀಡ್ತಾ ಇದೆ. ಇದರ ಬಗ್ಗೆ ಬಿಜೆಪಿಯವರು ಬೇಕಾದಷ್ಟು ಅಪಪ್ರಚಾರ ಮಾಡ್ತಾರೆ. ಗ್ಯಾರಂಟಿಯಲ್ಲಿ ದುಡ್ಡು ಬರೋದಿಲ್ಲ, ಯಾರಿಗೆ ದುಡ್ಡು ಬರಲಿಲ್ಲ ಹೇಳಿ, ಅವರು ಯಾರನ್ನ ತೋರಿಸ್ರಿ. ಎಲ್ರಿಗೂ ಗ್ಯಾರಂಟಿಯಲ್ಲಿ ದುಡ್ಡು ಬರ್ತಾ ಉಂಟು, ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ಇವರು ಎಲ್ಲೆಲ್ಲೋ ಇಲ್ಲದೆ ಅಪಪ್ರಚಾರಗಳ ಮೂಲಕ ಜನರನ್ನು ಇದು ಮಾಡ್ತಾ ಇದ್ದಾರೆ. ಇವತ್ತು ಪುತ್ತೂರಿನಲ್ಲಿ ಶಾಸಕರು ಈಗಾಗಲೇ ಹೇಳಿದ್ರು, ಅಭಿವೃದ್ಧಿಯನ್ನು ಯಾವ ರೀತಿ ಮಾಡ್ತಾರೆ. ಕೋಟ್ಯಾಂತರ ರೂಪಾಯಿ ಅನುದಾನಗಳು ಪುತ್ತೂರಿಗೆ ಬರ್ತಾ ಇದೆ. ಮೆಡಿಕಲ್ ಕಾಲೇಜನ್ನು ಮಂಜೂರಾಯಿತು. ಇವತ್ತು ಕುಡಿಯುವ ನೀರಿಗೆ 1000 ಕೋಟಿ ರೂಪಾಯಿ ಅನುದಾನ ಬರ್ತದೆ. ಇವತ್ತು ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಾ ಇದೆ. ನಮ್ಗೆ ಪುತ್ತೂರಲ್ಲಿ ಸರ್ಕಾರದಿಂದ, ರಾಜ್ಯ ಸರ್ಕಾರದಿಂದ ಯಾವ ಅನ್ಯಾಯನೂ ಆಗಲಿಲ್ಲ, ಅದು ನಮ್ಮ ಶಾಸಕರ ಮೂಲಕ ಅಂತ ಹೇಳುವಂಥದ್ದು. ಇಷ್ಟೆಲ್ಲ ಆಗ್ತಾ ಇರುವಾಗ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ನಾವು ಪ್ರತಿಯೊಬ್ಬರು ಮಾತಾಡುವಂತ ಅವಶ್ಯಕತೆ ಇದೆ. ನಾವು ಕಾಂಗ್ರೆಸ್ಸಿಗರು ಉತ್ತರ ಕೊಡೋದಿಲ್ಲ, ಮಾತಾಡುವುದಿಲ್ಲ. ಬಿಜೆಪಿಯವರ ಸುಳ್ಳಿಗೆ ನಾವು ಕಿವಿ ಕೊಡ್ತೇವೆ. ಅದನ್ನು ಬಿಟ್ಟು ನಾವು ಮಾತಾಡಬೇಕು. ನಮ್ಮಲ್ಲಿ ಬೇಕಾದಷ್ಟು ಬಂಡವಾಳ ಇದೆ. ನಮ್ಮ ರಾಜ್ಯ ಸರ್ಕಾರ, ನಮ್ಮ ಶಾಸಕರು ನಮ್ಮ ಅಭಿವೃದ್ಧಿಯ ವಿಚಾರಗಳನ್ನು ಅವರ ಮುಂದೆ ಹೇಳಬೇಕು. ನಮಗೆ ಯಾವ ಭಯನೂ ಇಲ್ಲ. ಆ ದೃಷ್ಟಿಯಲ್ಲಿ ನಾನು ಹೇಳುವಾಗ ಬಿಜೆಪಿಯವರು ಇಲ್ಲ ಸಲ್ಲದ ಆರೋಪಗಳು, ಏನೇನು ಸಮಾಜೋತ್ಸವ ಅಥವಾ ಬಿಜೆಪಿಯ ಹಿಂದುತ್ವದ ಮೂಲದಲ್ಲಿ ಈ ದೇಶವನ್ನು ಅಲ್ಲೋಲ ಕಲ್ಲೋಲ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಎಚ್ಚರಿಕೆ ವಹಿಸುವ ದೃಷ್ಟಿಯಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಪುತ್ತೂರಿನಲ್ಲಿ ಇದರ ವಿರುದ್ಧ ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಮೊನ್ನೆ ಶಾಸಕರು, ಮಾಜಿ ಶಾಸಕರು ಸಂಜೀವ ಮಠಂದೂರ್ ಅವರು, ಅವರಿಗೆ ಬಹಳ ಬೇಜಾರು. ಯಾರೋ ಅವರ ತೋಟದಲ್ಲಿ ಉನ್ನತಿಗೆಯವರು ಬಂದಿದ್ದಾರೆ ಏನೋ, ಅಂದ್ರೆ ಅವರಿಗೆ ಕ್ಯಾನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಬಹಳ ಬೇಜಾರ. ಇಲ್ಲಿ ದೇಶ ಒತ್ತಿ ಉರಿತಾ ಇದೆ. 3 ರೂಪಾಯಿ 3.5 ರೂಪಾಯಿ ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಏರಿಕೆ ಮಾಡಿ ಇವರ ಸಮಸ್ಯೆ ಕ್ಯಾನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಬಾಟ್ಲಿಯಲ್ಲಿ ಗಂಗಾಸರ ತಗೊಂಡು ಹೋಗಿ ಇವರು ತಗೊಂಡು ಹೋಗ್ಲಿಕ್ಕೆ ಆಗೋದಿದ್ರೆ. ನಾನು ಹೇಳಿದ್ದು, ಇದು ಈ ಕಾನೂನನ್ನು ತಂದವರು ಯಾರು? ಕೇಂದ್ರ ಸರ್ಕಾರ. ಇವರಿಗೆ ಮುಟ್ಟಾಳರಿಗೆ ಗೊತ್ತುಂಟ ಅಂತ ಹೇಳಿ ನನ್ನ ಪ್ರಶ್ನೆ. ಈ ಕಾನೂನನ್ನು ತಂದವರು ಯಾರು? ಪೆಟ್ರೋಲ್ ಬಂಕಿಂದ ಅದೇ ಮೋದಿಯ ಫೋಟೋ ಹಾಕಿದಾರಲ್ಲ ಬೆಳೆಯಲ್ಲಿ ಪೆಟ್ರೋಲ್ ಬಂಕ್ಗಳಲ್ಲಿ. ಯಾರು ಹಾಕಿದ್ರು? ಇವರ ಮೋದಿ. ಈ ಪೆಟ್ರೋಲಿಯಂ ಯಾವ ವ್ಯವಸ್ಥೆ ಇದ್ರೂ ಸಹ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರ್ತದೆ. ಬೆಲೆ ಏರಿಕೆ ಬಗ್ಗೆ ಅವರು ಮಾತಾಡಲಿಲ್ಲ. ಅವರಿಗೆ ಕ್ಯಾನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ, ಬಾಟ್ಲಿಯಲ್ಲಿ ತಗೊಂಡು ಹೋಗ್ಲಿಕ್ಕಿಲ್ಲ. ಬಾಟ್ಲಿ ಬಾರಿಗೆ ಹೋಗಿ ಗಂಗಾಸರ ತಗೊಂಡು ಹೋಗಿ ನಾನು ಅದಕ್ಕೆ ಹೇಳಿದ್ದೀನಿ ಇವರು ಈ ಚಿಂತೆ ಯಾಕೆ? ಎಲ್ಲ ಯಾರಿಗೆ ಸಮಸ್ಯೆ ಆಗಲಿಲ್ಲ. ಯಾರು ಇವ್ರ ಹತ್ರ ಹೇಳಿದ್ದು ಬಾಟ್ಲಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗದೆ, ನಮಗೆ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಯಾರು ಹೇಳಿದ್ದು ಅಂತ ಹೇಳಿ? ಆಗ ಜನರನ್ನು ತಪ್ಪು ದಾರಿಗೆ ಕೊಂಡೊಯ್ಯುವಂಥದ್ದು. ಬೆಲೆ ಏರಿಕೆ ವಿರುದ್ಧ ನಾವು ಮಾತಾಡುವುದಿಲ್ಲ. ಇಲ್ಲಿ ನಮಗೆ ತಗೊಂಡು ಹೋಗ್ಲಿಕ್ಕೆ ಬಿಡಿ ಟ್ಯಾಂಕರ್ಗೆ ಬರೋದಕ್ಕೆ 1000 ರೂಪಾಯಿ, ಲಕ್ಷಾಂತರ ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಬಾಟ್ಲಿಯಲ್ಲಿ ಕ್ಯಾನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತೇಳಿ ಇವ್ರ ಹತ್ರ ಬಂದು ಹೇಳಿದವರು ಯಾರು? ಇವ್ರಿಗೆ ತಗೊಂಡು ಹೋಗ್ಲಿಕ್ಕೆ ಅವರ ತೋಟದಲ್ಲಿ ಎಲ್ಲಾದ್ರೂ ಕೆಲಸಕ್ಕೆ ಬಂದವರಿಗೆ ಆಗ್ಲಿಲ್ವಾ ಏನು? ಹಾಗಾಗಿ ಬಹಳ ಬೇಜಾರದಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿಬಿಟ್ಟಿದ್ದಾರೆ. ಇವ್ರಿಗೆ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಇಂಥ ಒಂದು ಸಣ್ಣ ವಿಚಾರವನ್ನು ದೇಶ ಇವತ್ತು, ನಾನು ಬೇರೆ ಬೇರೆ ವಿಚಾರದಲ್ಲಿ ಒತ್ತಿ ಉರಿತಾ ಇರೋ ಸಂದರ್ಭ, ಕ್ಯಾನ್ ಅಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಬಾಟ್ಲಿಯಲ್ಲಿ ತಗೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುವಂತ ವಿಚಾರವನ್ನು ಒಂದು ಪತ್ರಿಕಾಗೋಷ್ಠಿ ಒಂದು ಮಾಜಿ ಶಾಸಕರಾಗಿ ಮಾಡ್ತಾರೆ ಅಂತ ಹೇಳುವಾಗ ಇವರನ್ನು ನಾನು ಏನಂತ ಹೇಳಲಿ ಅಂತ ನನಗೆ ಅರ್ಥ ಆಗೋದಿಲ್ಲ. ಇಲ್ಲಿ ಗಂಭೀರ ವಿಚಾರ. 3 ರೂಪಾಯಿ ಜಾಸ್ತಿ ಆಯ್ತು, 3.5 ರೂಪಾಯಿ ಡೀಸೆಲ್ಗೆ ಆಯ್ತು. ಆಲ್ರೆಡಿ ಬಿಜೆಪಿ ಸರ್ಕಾರ ಬಂದ ನಂತರ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆಗಳು ಬಹಳಷ್ಟು ಏರಿಕೆ ಆಗಿದೆ. ಯಾವಾಗಲೂ ನಾವೆಲ್ಲ ನಿರೀಕ್ಷೆ ಮಾಡ್ತಾ ಇದ್ದದ್ದು, ಯಾವಾಗ ಕಚ್ಚಾ ತೈಲ ಬೆಲೆ
ಕಡಿಮೆ ಇರುವಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದು ಇಲ್ಲಿ ಕಡಿಮೆ ಆಗ್ತದೆ ಅಂತ ನಿರೀಕ್ಷೆ ಇರುವಾಗ ಇಲ್ಲಿ ಇವರದ್ದು ಪ್ರಶ್ನೆ ಏನು, ಇಲ್ಲಿ ಜಾಸ್ತಿ ಆದ ಬಗ್ಗೆ ಅವರು ಮಾತಾಡುದಿಲ್ಲ. ನಾವು ಮಾತಾಡಬಾರ್ದು ಅಂತೇಳಿ ಅವ್ರಿಗೆ ಕ್ಯಾನಲ್ಲಿ ಅವ್ರು ಬರಲಿ, ನಾವು ತೆಗಿಸಿ ಕೊಡ್ತೇವೆ, ಬಾಟ್ಲಲ್ಲಿ ತೆಗಿಸಿ ಕೊಡ್ತೇವೆ, ಬರಲಿ, ಅವ್ರ ಜನ ಯಾರಿದ್ರು ಬರಲಿ, ಎಲ್ಲಿಯೂ ಸಹ ಪ್ರಾಬ್ಲಮ್ ಆಗಲಿಲ್ಲ. ಅದು ಆಗಿದ್ರು ಇಲ್ಲ ಕೇಂದ್ರ ಸರ್ಕಾರ, ಅದು ಕರ್ನಾಟಕ ರಾಜ್ಯ ಸರ್ಕಾರದ ಕಾನೂನಲ್ಲ, ನಿಯಮ ಅಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ರೀತಿ ಜನರನ್ನು ತಪ್ಪು ದಾರಿಗೆಳುವಂಥದ್ದು. ಈಗ ಮಾತಾಡ್ಲಿಕ್ಕೆ ಹೇಳ್ಬೋದಲ್ಲ, ಇವತ್ತು ಪತ್ರಿಕೆ ನೋಡಿದ ಬಿಜೆಪಿಗರು ಹೇಳ್ಬೋದು, ಮಠಂದ್ರು ಬಾರಿ ಪ್ರೆಸ್ ಮಾಡ್ತೇವೆ, ಕ್ಯಾನ್ ತಗೊಂಡ್ಯಾರ ಅಪ್ಪಜಿಗೆ, ಬಾಟ್ಲಿಗೆ ಬಂಡೈತೆ ಅದು ಉಂಟುಕೊಂಡು ಒಂದು ಐನಾಡ್ಲ ಕೊಂಡವರಿಗೆ ಮಕ್ಕಳಿಗೆ ಒಳ್ಳೆ ಸಮಸ್ಯೆ ಆಗ್ತದೆ. ಐಕೆ ಕಮ್ಮಿ ಆಗ್ತದೆ, ಐಕೆ ಕಡಿಮೆ ಮಾಡ್ತೇವೆ ಕರ್ನಾಟಕ ರಾಜ್ಯ ಸರ್ಕಾರ, ಐಕೆ ಕಡಿಮೆ ಮಾಡ್ತಾರೆ, ಐಕೆ ಕೊಂಡ ಬಾಟ್ಲಿನ ತಗೊಂಡವಾಡ. ಈ ರೀತಿ ಜನರನ್ನು ತಪ್ಪು ದಾರಿಗೆಳೆಯುವಂತ ಕೆಲಸ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಅದಕ್ಕೆ ಕಾಂಗ್ರೆಸ್ಗೆ ನಾವು ಎಚ್ಚೆತ್ತುಕೊಳ್ಬೇಕು. ನಮಗೆ ಇವತ್ತು ಸಮಾಧಾನ ಇದೆ, ಇವತ್ತು ಈ ರಾಜ್ಯ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ, ನಮ್ಮ ಅಭಿವೃದ್ಧಿ ಪರವಾದ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ಹಾಗಾಗಿ ನಾವು ಅದನ್ನು ಸಮರ್ಥಿಸುವಂತ ಕೆಲಸ ಕಾಂಗ್ರೆಸ್ಸಿನ ಮೂಲಕ ಆಗಬೇಕು. ನಮ್ಮ ಪ್ರತಿಭಟನೆಯ ಮೂಲಕ ಅವರಿಗೆ ಒಳ್ಳೆಯ ಉತ್ತರವನ್ನು ಕೊಡಬೇಕು. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಇಡೀ ರಾಜ್ಯದಲ್ಲಿ ಇರ್ಬೋದು ಒಂದು ವಿನೂತನವಾದ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ಪುತ್ತೂರಿನಿಂದ ಆಗ್ತಾ ಇದೆ. ನಾಳೆ ಎಲ್ಲ ಕಡೆಗಳಲ್ಲಿ ಜಿಲ್ಲೆಯಾದ್ಯಂತ ರಾಜ್ಯದಾದ್ಯಂತ. ಆಗ ದುರ್ಗಾಪ್ರಸಾದ್ ರವರು ಹೇಳಿದರು, ನಾವೆಲ್ಲ ಯಾಕೆ ಬಟ್ಟಲು ಇಟ್ಕೊಂಡಿದ್ದೇವೆ ಅಂತೇಳಿ. ಈ ಬಟ್ಟಲು ನಮಗೆ ಬಹಳ ತೊಂದರೆ ಮಾಡಿದೆ ಹಿಂದೆ. ಅಂದ್ರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಕೊರೋನಾದಲ್ಲಿ ಮೋದಿ ಅವರು ಹೇಳಿದರು 9 ಗಂಟೆಗೆ ಎಲ್ಲ ಲೈಟ್ ಆಫ್ ಮಾಡಿ ಅಂತೇಳಿ. ನಿನ್ನೆ ನಮ್ಮ ಶಾಸಕರು ಸಹ ಹೇಳ್ತಾ ಇದ್ರು, ರಾತ್ರಿ 9 ಗಂಟೆಗೆಲ್ಲ ಲೈಟ್ ಆಫ್ ಮಾಡಿ ಅಂತೇಳಿ. ನಮಗೆ ಲೈಟ್ ಆಫ್ ಮಾಡ್ಲಿಕ್ಕೂ ಅಲ್ಲ, ಅದು ಹಾಗೆ ಉರಿಸಿ ಇಡ್ಲಿಕ್ಕೂ ಅಲ್ಲ. ಯಾಕಂದ್ರೆ ನಾವು ಮುಟ್ಟಾಳರಾಗ್ತಾ ಇದ್ದೇವೆ. ಇಂಥ ಒಂದು ಮುಟ್ಟಾಳತನ ಎಲ್ಲಿಯಾದ್ರೂ ಉಂಟಾ? ಈ ದೇಶದಾದ್ಯಂತ ಮುಟ್ಟಾಳ ಮಾಡಿದ್ರು ಅಂತ ಹೇಳುವಂಥದ್ದು. ಯಾಕೆ ಲೈಟ್ ಆಫ್ ಮಾಡಿ ಅಂತ ಹೇಳಿದ್ರೆ ಕೊರೋನಾ ಹೋಗ್ತದೆ ಅಂತ ಹೇಳುವ ಮುಟ್ಟಾಳತನದ ಪರಮಾವಧಿಯಾಗಿ ಆ ದಿನ ಬಲಿಯಾಗಿದ್ದೇವೆ. ಸತ್ಯ ಇದು ಅಲ್ವಾ? ಅದೇ ರೀತಿ ಬಟ್ಟಲ ತಟ್ಟಿ ಕೊರೋನಾವನ್ನು ಓಡಿಸಿ ಅಂತೇಳಿ. ಏನು ಇದು? ಇಡೀ ಮದ್ದು ಬಿಟ್ಟರೆ ಆಗೋದಿಲ್ಲ, ಇಡೀ ದೇಶ ಬೇರೆ ರೀತಿಯ ಜಾಗೃತಿ ಮಾಡಿದಾಗುದಿಲ್ಲ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೊರೋನಾ ನಿಯಂತ್ರಣ ಮಾಡ್ಲಿಕ್ಕೆ ಆಗೋದನ್ನು ಬಟ್ಟಲು ತಟ್ಟುವ ಮೂಲಕ ಇವರು ಮಾಡ್ಲಿಕ್ಕೆ ಆಗೋದಿದ್ರೆ, ಇವತ್ತು ಅದಕ್ಕೆ ಉತ್ತರವಾಗಿ ಕಾಂಗ್ರೆಸ್ ಬಟ್ಟಲು ತಟ್ಟಿ ಅವರಿಗೆ ಉತ್ತರವನ್ನು ಕೊಡ್ತಾ ಇದೆ. ಬಟ್ಟಲು ತಟ್ತಾ ಇದ್ದೇವೆ. ಬೆಲೆ ಏರಿಕೆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಲಿ, ಈ ದೇಶದಲ್ಲಿ ಬೆಲೆ ಏರಿಕೆ ಎಲ್ಲವೂ ಕಡಿಮೆ ಆಗಲಿ, ಮೋದಿ ಅವರಿಗೆ ಇದು ತಲುಪಬೇಕು. ಪುತ್ತೂರಿನಲ್ಲಿ ಬಟ್ಟಲು ತಡ್ತಾ ಇದ್ದಾರೆ, ಈ ದೇಶದಾದ್ಯಂತ ಇನ್ನು ಬಟ್ಟಲು ತಡ್ತಾರೆ. ಇದು ನಿಮಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳುವಂತ ತೀರ್ಮಾನವನ್ನು ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ವಿನೂತನವಾದ ಪ್ರತಿಭಟನೆಗೆ ಚಾಲನೆಯನ್ನು ನಮ್ಮ ಶಾಸಕರು ಕೊಡ್ಲಿಕ್ಕಿದ್ದಾರೆ. ಶಾಸಕರು ಯಾವುದೇ ಕೆಲಸದಲ್ಲೂ ಸಹ ಪ್ರಮುಖ ಸ್ಥಾನದಲ್ಲಿ, ಪ್ರಥಮ ಸ್ಥಾನದಲ್ಲಿ, ಅದು ಯಾವ ಅಭಿವೃದ್ಧಿಯ ಕೆಲಸದೊಂದಿಗೆ ಇವತ್ತು ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವ ಕೆಲಸದಲ್ಲೂ ಸಹ ಪುತ್ತೂರು ಪ್ರಥಮ ಬಾರಿಗೆ ಎಚ್ಚರಿಸುವಂತ ಕೆಲಸವನ್ನು ಮಾಡ್ತಾ ಇದೆ. ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ಈ ಪ್ರತಿಭಟನೆಯಲ್ಲಿ ತಾವೆಲ್ಲ ಸಕ್ರಿಯವಾಗಿ ಭಾಗವಹಿಸಿ ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವುದರ ಮೂಲಕ ನಮಗೆ ನ್ಯಾಯ ಸಿಗಬೇಕು ಅಂದಿದ್ರೆ ಬೆಲೆ ಏರಿಕೆ ಕಡಿಮೆ ಆಗಬೇಕು, ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು, ಈ ರೀತಿಯ ಮೋಸವನ್ನು ಬಯಲಿಗಳಿಬೇಕು ಅಂತ ಹೇಳುವ ಒತ್ತಾಯವನ್ನು ಈ ಸಭೆಯಲ್ಲಿ ನಾವೆಲ್ಲ ಮಂಡಿಸ್ತಾ ಇದ್ದೇವೆ. ಅತ್ಯುತ್ತಮವಾಗಿ ಮಾತನಾಡಿದ ಕಾವು ಹೇಮಂತ್ ಶೆಟ್ಟಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಹಲೋ, ಇದೀಗ ನಾವು ಬಟ್ಟಲನ್ನು ಬಿಟ್ಟು ಸ್ವಲ್ಪ ಹೊತ್ತು ಅವರಿಗೆ ಎಚ್ಚರಿಕೆ ಮಾಡಲಿಕ್ಕಿದೆ. ಅದು ಲಾಸ್ಟಿಗೆ ಶಾಸಕರ ಮಾತ್ರ ನಂತರ. ಈಗ 2 ನಿಮಿಷ ನಮ್ಮ ಜಿಲ್ಲಾ ಪ್ರಚಾರ ಸಮಿತಿಯ ಅಧ್ಯಕ್ಷರಾದ ಮಹಮ್ಮದ್ ಅವರು ಮಾತಾಡ್ತಾರೆ. ಆನಂತರ 2 ನಿಮಿಷ ನಮ್ಮ ರಾಜಾರಾಮರವರು ಮಾತಾಡ್ತಾರೆ. ಪ್ರತಿಭಟನೆಯ ರೂವಾರಿಗಳು ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಅಶೋಕ್ ಕುಮಾರ್ ಅವರೇ, ವೇದಿಕೆಯಲ್ಲಿರುವಂತಹ 3 ಕಾಲೇಜಿನ ಅಧ್ಯಕ್ಷರೇ, ಹಿರಿಯ ಕಾಂಗ್ರೆಸ್ ನಾಯಕರುಗಳೇ ಸೇರಿದಂತೆ ಎಲ್ಲ ಕಾಂಗ್ರೆಸ್ ಬಂಧುಗಳು, ವಿಶೇಷವಾಗಿ 2014ಕ್ಕೆ ನಮ್ಮ ದೇಶಕ್ಕೆ 7 ಶನಿ ಹಿಡಿದಿದೆ. ಯಾವಾಗ ಈ ಬಿಜೆಪಿ ಕೇಂದ್ರ ಸರ್ಕಾರ ಅಧಿಕಾರ ಪಡೆಯಿತೋ ಆವತ್ತಿನಿಂದ ಇಂದಿನವರೆಗೆ ಇಡೀ ಜನಸಾಮಾನ್ಯರಿಗೆ ಸಂಕಟ ತರುವಂತ ಜನ ವಿರೋಧಿ ನೀತಿಯನ್ನು ತಂದದ್ದು ಹೊರತು ಜನಪರವಾದಂತ ಯಾವುದೇ ಕಾರ್ಯಕ್ರಮ ಹಮ್ಮಿಕೊಂಡಿಲ್ಲ ಬಂಧುಗಳೇ. ಇವತ್ತು ಮೊನ್ನೆ
ಮೋದಿ ಅವರು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿ ಅವರು ಒಂದು ದೇಶದ ನಾಗರಿಕರಿಗೆ ಸಲಹೆ ಕೊಟ್ಟಿದ್ದಾರೆ. ನೀವು ಅಡುಗೆ ಎಣ್ಣೆ ಬಳಸಬೇಡಿ, ಕಮ್ಮಿ ಬಳಸಿ, ನೀವು ಬಂಗಾರವನ್ನು ಖರೀದಿ ಮಾಡಬೇಡಿ, ನೀವು ವಾಹನದಲ್ಲಿ ಓಡಾಡಬೇಡಿ, ನೀವು ಮನೆಯಲ್ಲೇ ಕೆಲಸ ಮಾಡಿ. ಈ ರೀತಿಯ ಸಾರ್ವಜನಿಕರಿಗೆ, ಈ ದೇಶದ ನಾಗರಿಕರಿಗೆ ಮಿತವ್ಯಯದ ಬೋಧನೆ ಮಾಡಿ ಮಾರನೇ ದಿನ 100 ವಾಹನದೊಂದಿಗೆ ರ್ಯಾಲಿ ಮಾಡುವಂಥದ್ದು ಗುಜರಾತಲ್ಲಿ ಮಾಡೋದನ್ನು ನೋಡಿದೆ. ಇವತ್ತು ಯಾರಿಗಾಗಿ ಬೋಧನೆ ಮಾಡುವಂಥದ್ದು? ಇವತ್ತು ಎಲ್ಲಾ ಕಾರ್ಯಕ್ರಮ ಇವರ ಜನವಿರೋಧಿ ಕಾರ್ಯಕ್ರಮದ ಆ ಸಂಕಟವನ್ನು ನಾಗರಿಕರು ಅನುಭವಿಸಬೇಕು. ಇವರು ಯಾರು ಅನುಭವಿಸಿದ್ರೆ ಇವರೆಲ್ಲ ಐಷಾರಾಮಿಗೆ ನಡೆಸುವಂತ ಒಂದು ವಿಚಾರವನ್ನ ನಾವು ಅರ್ಥ ಮಾಡ್ಕೊಂಡು ಬಂದು. ಯಾಕಂತ ಹೇಳಿದ್ರೆ ಇವತ್ತು ದೇಶದಲ್ಲಿ ಯಾವುದೇ ತೈಲದ ಕೊರತೆ ಇಲ್ಲ. ಇವತ್ತು ಇರಾನಿಗೆ ಮತ್ತು ಇವತ್ತು ಅಮೆರಿಕ ಮತ್ತು ಇಸ್ರೇಲ್ ಯುದ್ಧ ಆದ್ರೂ ಕೂಡ ಇವತ್ತು ಇರಾನ್ ದೇಶ ನಮ್ಮ ಭಾರತ ದೇಶಕ್ಕೆ ಯಾವುದೇ ತೈಲವನ್ನು ಕೊಡುವುದಿಲ್ಲ ಅಂತ ಹೇಳುವಂತ ನಿರ್ಬಂಧ ಹಾಕಿಲ್ಲ, ಯಾವುದೇ ಗ್ಯಾಸ್ ಕೊಡುವುದಿಲ್ಲ ನಿರ್ಬಂಧ ಹಾಕಿಲ್ಲ. ಇವತ್ತು ಸಾಕಷ್ಟು ನಮಗೆ ದೇಶಕ್ಕೆ ಬೇಕಾದ ತೈಲಗಳು ಮತ್ತು ಗ್ಯಾಸ್ಗಳು ವಿತರಣೆ ಆಗ್ತಾ ಇದೆ. ಆದರೆ ಇವರು ಬೇಕಂತೇಳಿ ಇವತ್ತು ಇದನ್ನ ತೈಲದ ಕೊರತೆ ಇದೆ ಅಂತೇಳಿ ಜನರ ಮೇಲೆ ಹಾಕುವಂತ ವಿಚಾರವನ್ನು ನೋಡ್ತಾ ಇದ್ದೇವೆ ಬಂಧುಗಳೇ. ವಿಶೇಷವಾಗಿ ತೈಲದ ಕೊರತೆ ಹೇಳುವಂತ ಸಂದರ್ಭದಲ್ಲಿ 7,000 ಟನ್ ಈ ಡೀಸೆಲ್ ಅನ್ನ ಬಾಂಗ್ಲಾದೇಶಕ್ಕೆ ಇವತ್ತು ರವಾನೆ ಮಾಡುವಂತದ್ದು ಕೇಂದ್ರ ಸರ್ಕಾರ ಮಾಡಿದೆ. ಇವತ್ತು ಭೂತಾನ್ ಸರ್ಕಾರಕ್ಕೆ ಅಲ್ಲ, ಇವತ್ತು ಭೂತಾನಿಗೆ ಇವತ್ತು ತೈಲವನ್ನ ರವಾನೆ ಮಾಡುವಂತ ಭಾರತ ದೇಶ ರವಾನೆ ಮಾಡುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಿದೆ. ಶ್ರೀಲಂಕಾಕ್ಕೆ ಇವತ್ತು ತೈಲವನ್ನ ರವಾನೆ ಮಾಡುವಂತದ್ದು, ಗ್ಯಾಸ್ ಅನ್ನ ರವಾನೆ ಮಾಡುವಂತ ಕೆಲಸವನ್ನ ಮೋದಿ ಸರ್ಕಾರ ಮಾಡಿದೆ. ಇವತ್ತು ತೈಲದ ಕೊರತೆ ಇದ್ರೆ ಈ ದೇಶದ ವಾಸಿಗಳಿಗೆ ಇವತ್ತು ತೈಲದ ಅವಶ್ಯಕತೆ ನಿವಾರಣೆ ಮಾಡುವಂತ ಕೆಲಸ ಮಾಡಬೇಕಂತ ಮೋದಿ ಸರ್ಕಾರ. ಇದೆಲ್ಲ ಈ ಜನರನ್ನ ಮೋಸ ಮಾಡುವಂತ ಮುರುಕರನ್ನಾಗಿ ಮಾಡುವಂತ ಈ ವಿಚಾರವನ್ನ ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಮಾಡ್ತಾ ಇದೆ ಅಂತಲೇ ಬಂಧುಗಳೇ. ಇವತ್ತು ಇನ್ನೊಂದು ನಾನು ವಾಟ್ಸಪ್ ಅಲ್ಲಿ ನೋಡಿದೆ, ನಮ್ಮ ರಾಜ್ಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಒಂದು ಹೇಳ್ತಾರೆ, ನೀವು AC ಬಳಸಬೇಡಿ, ನೀವು ಫ್ಯಾನ್ ಬಳಸಬೇಡಿ ಅಂತೇಳಿ. ಇವತ್ತು AC ಬಳಸುವಂತ ವ್ಯವಸ್ಥೆ ನಮ್ಮಲ್ಲಿ ಇಲ್ಲ. ಇಡೀ ದೇಶದ ಆರ್ಥಿಕ ನೀತಿಯಿಂದಾಗಿ ಇವತ್ತು ಜನರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ. ಇವತ್ತು ಒಂದು ಫ್ಯಾನ್ ಹಾಕುವಂತ ವ್ಯವಸ್ಥೆ ಕೂಡ ಮಾಡಬೇಡಿ ಅಂತ ಹೇಳುವಂತ ವಿಚಾರವನ್ನ, ನೀವು ಆ ಬೇಸಿಗೆಯಲ್ಲಿ ಆ ಸೆಕೆಯಲ್ಲಿ ಸಾಯಿರಿ ಅಂತ ಹೇಳುವಂತ ವಿಚಾರವನ್ನ ಇವತ್ತು ಮೋದಿ, ಇವತ್ತು ಯೋಗಿ ಸರ್ಕಾರ ಹೇಳುವಂತ ವಿಚಾರ. ಇನ್ನೂರು ನಮ್ಮ ಪಕ್ಷದ ನಾಯಕನಾಗಿದ್ದವ ಬಿಜೆಪಿಗೆ ಹೋಗಿದ್ದಾನೆ. ಆ ಮನುಷ್ಯ ಮೊನ್ನೆ ಹೇಳ್ತದೆ, AC ಬಳಸಬೇಡಿ, ಬೆಳ್ಳುಳ್ಳಿ ಇಟ್ಟುಕೊಂಡ್ರೆ AC ತಂಪಾಗ್ತದೆ ಅಂತೇಳಿ. ಬೆಳ್ಳುಳ್ಳಿ ಇಟ್ಟುಕೊಂಡ್ರೆ ತಂಪಾಗ್ತದೆ ಅಂತೇಳಿ ಎಷ್ಟೋ ಜನ ಮನೆಯಲ್ಲಿ ಬೆಳ್ಳುಳ್ಳಿ ಇಟ್ಟು ನೋಡಿದ್ರು. ಈ ರೀತಿಯ ಜನರನ್ನ ಮೂರ್ಖರಾಗಿ ಒಂದು ವಿಚಾರವನ್ನ, ನೀರುಳ್ಳಿ ಇಟ್ಟರೆ ಕಣ್ಣಲ್ಲಿ ನೀರು ಬರ್ತದೆ ಬಂಧುಗಳೇ. ಇವತ್ತು ನೀರುಳ್ಳಿ ಇಟ್ಟರೆ ತಂಪಾಗ್ತದೆ ಅಂತ ಹೇಳುವಂತ ಅಂದ್ರೆ ಜನರನ್ನ ಮೂರ್ಖರನ್ನಾಗಿ ಮಾಡಿ ಅಭ್ಯಾಸ ಆಗಿದೆ. ಜನರನ್ನು ಯಾವ ವಿಚಾರದಲ್ಲಿ ಮೂರ್ಖರ ಮಾಡಬೇಕು ಅಂತ ಹೇಳೋದು ವಿಚಾರದಲ್ಲಿ ಅವರಿಂದ ಟ್ರೈನಿಂಗ್ ಪಡಿಬೇಕು. ಕಾಂಗ್ರೆಸ್ ಅವರು ನಿಜವಾಗಿ ಟ್ರೈನಿಂಗ್ ಪಡಿಬೇಕು, ಬಿಜೆಪಿ ಅವರಿಂದ ಸುಳ್ಳು ಹೇಳುವುದರಲ್ಲಿ ಟ್ರೈನಿಂಗ್ ಪಡಿಬೇಕು. ಇವತ್ತು ಭ್ರಷ್ಟಾಚಾರ ಮಾಡಿದ್ರೆ ಟ್ರೈನಿಂಗ್ ಪಡಿಬೇಕು. ಯಾವ ವಿಚಾರ ಇದ್ರೂ ಕೂಡ ಬಿಜೆಪಿ ಅವರನ್ನ ಕಲಿಬೇಕಾಗ್ತದೆ. 70 ವರ್ಷದ ನಮ್ಮ ರಾಜಕೀಯ ಆಡಳಿತದ ಇತಿಹಾಸದಲ್ಲಿ ಕಾಂಗ್ರೆಸ್ ಯಾವತ್ತೂ ಕೂಡ ಜನರಿಗೆ ಸಂಕಷ್ಟ ತರಲಿಲ್ಲ ಬಂಧುಗಳೇ. ಇವತ್ತು ನೀವು ಡೀಸೆಲ್ ಬಳಸಬೇಡಿ, ನೀವು ಎಣ್ಣೆ ಬಳಸಬೇಡಿ, ಈ ಮಾತನ್ನು ಹೇಳ್ತಾ ಇನ್ನು ಮುಂದಕ್ಕೆ ಇವರೇ ಅಧಿಕಾರದಲ್ಲಿ ಇದ್ರೆ ನೀವು ಬಟ್ಟೆನೂ ಹಾಕಿಬೇಡಿ, ಲಂಗೋಟಲ್ಲಿ ಓಡಾಡಿ ಅಂತೆಲ್ಲ ಹೇಳುವಂತ ವಿಚಾರ ಬರುವಂತ ಸಂದರ್ಭ ಇದೆ ಬಂಧುಗಳೇ. ಇವತ್ತು ಇರಾನ್ ಯುದ್ಧ ಸಂದರ್ಭದಲ್ಲಿ ಇರಾನ್ ಮತ್ತು ಅಮೆರಿಕದ ಯುದ್ಧದ ಬಳಿಕ ಆರ್ಥಿಕ ಕುಸಿತ ಆದದಲ್ಲ ದೇಶದಲ್ಲಿ. ಇವತ್ತು ಹಿಂಗನೆ ಆರ್ಥಿಕ ಕುಸಿತ ಆಗಿದೆ. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ ರೂಪಾಯಿಯ ಮೌಲ್ಯ ಕುಸಿತಗೊಂಡಾಗ ಇದೇ ಬಿಜೆಪಿ ಅವರು ಹೇಳ್ತಾ ಇದ್ರು, ದೇಶಕ್ಕೆ ಅವಮಾನ, ನಿಮಗೆ ಆಡಳಿತ ಮಾಡ್ಲಿಕ್ಕೆ ಗೊತ್ತಿಲ್ಲ. ಈಗ ಡಾಲರ್ ಬೆಲೆ ಜಾಸ್ತಿ ಆಗಿದೆ. ಇವತ್ತು ಸಾರ್ವಕಾಲಿಕ ಕುಸಿತ, ನಮ್ಮ ರೂಪಾಯಿ ಮೌಲ್ಯ ಕುಸಿತ ಆಗಿದೆ. ಈಗ ಅವರು ಹೇಳುವಂತದ್ದು ರೂಪಾಯಿ ಕುಸಿತ ಆಗಿಲ್ಲ, ಡಾಲರ್ ಬೆಲೆ ಜಾಸ್ತಿ ಆಗಿದೆ. ಎಷ್ಟು ಯಾವ ರೀತಿಯಲ್ಲಿ ಜನರನ್ನು ಮೂರ್ಖರನ್ನಾಗಿಸ್ತಾರೆ ಅಂತ ಒಂದು ವಿಚಾರವನ್ನ ತಿಳಿಬೇಕು ಬಂಧುಗಳೇ. ಇವತ್ತು ಯಾಕಂತ ಹೇಳಿದ್ರೆ ದೇಶದಲ್ಲಿ ಆಗುವಂತದ್ದು, ರಾಜ್ಯದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಆಗುವಂತ ಎಲ್ಲಾ ವಿಚಾರ ತಿಳಿದು ನಾವು ಕಾರ್ಯಕರ್ತ ಜನರು ಮಾತಾಡ್ಬೇಕು ಬಂಧುಗಳು. ನಿನ್ನೆ ಒಬ್ಬರ ಪತ್ರಕರ್ತರು ನಾನು ಅವರ ಒಂದು ಸ್ಪೀಚ್ ಕೇಳಿದೆ, ನೀವು ಏನ್ ಮಾಡಬೇಡಿ, ನೀವು ಬರೀರಿ, ನೀವು ಮಾತಾಡಿ ಅಂತೇಳಿ. ನಾವು ಬಾಯಿ ಮುಚ್ಚಿ ಕೂತಿದೆ. ಇವತ್ತು ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ.
ನಾವು ಬಿಜೆಪಿಯ ದುರಾಡಳಿತದ ವಿರುದ್ಧ ತಿಂಗಳಿಗೆ 2 ಪ್ರಕಟಣೆ ಮಾಡಿದ್ರು. ಅಷ್ಟು ವಿಷಯಗಳಿವೆ ನಮ್ಮಲ್ಲಿ, ಅಷ್ಟು ವಿಷಯಗಳಿವೆ. ಆದರೆ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ಇವರ ಬಿಜೆಪಿಯ ದುರಾಳಿ ನೀತಿ. ಇವರು ಎಲ್ರಿಗೂ ಹೇಳಿದ್ರಲ್ಲ, ಎಲ್ರಿಗೂ ಹೇಳಿದ್ರು ನೀವು ಕಾರಲ್ಲಿ ಓಡಾಡಬೇಡಿ, ನೀವು ಬಸ್ಸಲ್ಲಿ ಹೋಗಿ, ನೀವು ಸೈಕಲಲ್ಲಿ ಹೋಗಿ, ಈ ತರದ ಬೋಧನೆ ಮಾಡಿದವರು ಇವತ್ತು 5 ದೇಶಕ್ಕೆ ಸುತ್ತಾಡ್ಲಿಕ್ಕೆ ಹೋಗಿದ್ದಾರೆ. 5 ದೇಶಕ್ಕೆ ಹೋಗಿದ್ದಾರೆ. ಯಾವುದೆಲ್ಲ ಹೋದದು? 12 ಕೋಟಿಯ ಮರ್ಸಿಡೀಸ್ ಕಾರಲ್ಲಿ ನೂರಾರು ಬೆಂಗಾವಲು ಪಡೆಯೊಂದಿಗೆ ಏರ್ಪೋರ್ಟಿಗೆ ಹೋಗಿ ಅಲ್ಲಿ 8,000 ಕೋಟಿ ಬೆಲೆ ಬಾಳುವ ವಿಮಾನದಲ್ಲಿ 5 ದೇಶಗಳಿಗೆ ಪ್ರಯಾಣ ಮಾಡಿದ ನಮ್ಮ ಮೋದಿ ಅವರು. 5 ದೇಶಗಳಲ್ಲಿ ಇವತ್ತು ಯುರೋಪಿಯನ್ ದೇಶಗಳಲ್ಲಿ ಇವತ್ತು ವಾತಾವರಣ ಬಹಳ ತಂಪಾಗಿದೆ. ಇಲ್ಲೇ ಬಿಸಿಲ ಬೇಗ ಕಲಿಲಿಕ್ಕಾಗದೆ ಇವತ್ತು ಯಾವುದೇ ರಾಜತಾಂತ್ರಿಕ ವ್ಯವಸ್ಥೆಗೆ ಬೇಕಾಗಿ ಮಾತುಕತೆಗೆ ಬೇಕಾಗಿ ಹೋಗ್ತಾ ಇಲ್ಲ. ಅಲ್ಲಿ ಎಂಜಾಯ್ ಮಾಡ್ಲಿಕ್ಕೆ ಮೋದಿ ಅವರು ಹೋಗಿದ್ದಾರೆ. ಇವತ್ತು ಅವರು ಇಲ್ಲಿ ಬಿಸಿಲ ಬೇಜಿಗೆ ಕದಿಲಿಕ್ಕೆ ಆಗದೆ 5 ತಂಪಾದ ದೇಶಕ್ಕೆ ಪ್ರವಾಸ ಮಾಡ್ತಾರೆ. ನಮ್ಮಲ್ಲಿ ಹೇಳ್ತಾರೆ ನೀವು AC ಹಾಕ್ಬೇಡಿ, ನೀವು ಫ್ಯಾನ್ ಹಾಕ್ಬೇಡಿ, ನೀವು ಹಳೆಯ ಆ ಬಾಚಣಿಗೆ ಅಂತ ಬೀಸಣಿಕೆ, ನೀವು ಹಳೆಯ ಬೀಸಣಿಗೆ ಇಟ್ಕೊಂಡು ಗಾಳಿ ಹಾಕಿ ಅಂತ ಒಂದು ವಿಚಾರವನ್ನ, ಆ ಬೀಸಣಿಗೆಯಲ್ಲಿ ನೀವು ಬದುಕಿ ಅಂತ ಹೇಳುವ ಒಂದು ವಿಚಾರವನ್ನ ಇವತ್ತು ಮೋದಿ ಮಾಡುವಂತ ವಿಚಾರವನ್ನ ಗಮನ ಕೊಡಬೇಕು ಬಂಧುಗಳೇ. ಇವತ್ತು ಈ ರಾಜ್ಯದಲ್ಲಿ 5 ಗ್ಯಾರಂಟಿ ಯೋಜನೆ ಕೊಟ್ಟ ಕಾರಣ ಇವತ್ತು ಬಡವರು ಈ ಬಿಜೆಪಿ ದುರಾಡಳಿತ ಇದ್ರೂ ಕೂಡ ಇವತ್ತು ಯಾವುದೇ ಸಂಕಟ ಅನುಭವಿಸದೆ ಇವತ್ತು ಸರಾಗವಾಗಿ ಜೀವನ ಮಾಡುವಂತ ವ್ಯವಸ್ಥೆ ಆಗ್ತದೆ. ಇವತ್ತು ವಿಶೇಷವಾಗಿ ಇವತ್ತು ಮೋದಿಯ ಬಿಜೆಪಿ ಸರ್ಕಾರ ಅವರ ದುರಾಡಳಿತ ಜನ ನೀತಿಯ ವಿರುದ್ಧ ನಾವು ಗ್ರಾಮಗಳಲ್ಲಿ ಜನಜಾಗೃತಿ ಮಾಡುವಂತ ವಿಶೇಷವಾಗಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯ ಈ ಒಂದು ಕೂಗು ಈ ಬಿಜೆಪಿಗೆ ಧಿಕ್ಕಾರ ಇವತ್ತು ಪಾರ್ಲಿಮೆಂಟಿಗೆ ಒಳಗೆ ಇವತ್ತು ಈ ಬಿಜೆಪಿಯ ದುರಾಡಳಿತವನ್ನು ಅಂತ್ಯಗೊಳಿಸುವಂತಹ ಕಾರ್ಯಕ್ರಮ ಮುಂದಿನ ಚುನಾವಣೆಯಲ್ಲಿ ಆಗಬೇಕಂತ ಹೇಳ್ತಾ ಎಲ್ಲರಿಗೂ ಒಂದು ಈ ಒಂದು ಪ್ರತಿಭಟನೆಯನ್ನು ಮಾರ್ಗದಲ್ಲಿ ಕಷ್ಟಪಡುವ ಮೂಲಕ ನಾವು ವಿಶೇಷ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿದ್ದೇವೆ. ಈಗ ರಾಜ್ಯಪಾಲರು ಕೇಂದ್ರ ಸರ್ಕಾರದ ದುರಾಡಳಿತದ ಬಗ್ಗೆ, ಕೇಂದ್ರ ಸರ್ಕಾರದ ವೈಫಲ್ಯದ ಬಗ್ಗೆ ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ನೇತೃತ್ವದಲ್ಲಿ ನಡೆಯುವಂಥ ಈ ಬೃಹತ್ ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ 3 ಬ್ಲಾಕಿನ ಕ್ರಿಯಾಶೀಲ ಬ್ಲಾಕ್ ಅಧ್ಯಕ್ಷರುಗಳೇ, ಎಲ್ಲ ಮಾಜಿ ಅಧ್ಯಕ್ಷರುಗಳೇ, ಮಹಿಳಾ ಅಧ್ಯಕ್ಷರುಗಳೇ, ಹಾಗೆ ಯುವ ಕಾಂಗ್ರೆಸ್ ಅಧ್ಯಕ್ಷರು, ಎಲ್ಲ ಕಾಂಗ್ರೆಸ್ ಸ್ನೇಹಿತರು ಬಂಧುಗಳೇ, ಹೆಚ್ಚೇನು ಹೇಳುವುದಿಲ್ಲ ನಾನು. ಇಷ್ಟೇ, ನನಗೆ ಒಂದು ವ್ಯಕ್ತಿಯ ಒಂದು ಟಿ ವಿಯಲ್ಲಿ ಕೆಲವು ಶಬ್ದ ಬರುವಾಗ ಯಾವಾಗಲೂ ಇದು ಗಸ್ಕ್ ಅಂತ ನೋಡಿ, ಅದು ಏನಂದರೆ ಪ್ಯಾರೆ ದೇಶವಾಸಿಯು ಭಾಯೋ ಅವ್ರ ಬಾನೋ, ಇದು ಆದ ಮೇಲೆ ಅವ್ರು ಏನು ಹೇಳ್ತಾರೆ ಅಂತ. ಈಗ ಮೊನ್ನೆ ಅದೇ ಈ ಮೋದಿಯವರು ಭಾಯಿ ಅವರ ಭಾವನೋ ಅಶೋಕಣ್ಣ, ಈ ಶಬ್ದ ಬರುವಾಗ ಯಾವಾಗ ನನಗೆ ಹೆದರಿಕೆ ಆಗುವುದು. ಭಾಯಿ ಅವರ ಭಾವನೋ ಮೇರ ಪ್ಯಾರೆ ದೇಶವಾಸಿಯೋ, ಆನಂತರ ಶುರು ಆಗ್ತದೆ ಅವ್ರ ರಾಮಾಯಣ. ಗ್ಯಾಸ್ ಬಳಸಬೇಡಿ, ಪೆಟ್ರೋಲ್ ಉಪಯೋಗ ಮಾಡಬೇಡಿ, ಸೈಕಲಲ್ಲಿ ಹೋಗಿ, ನಡ್ಕೊಂಡು ಹೋಗಿ, ಚಿನ್ನ ಪರ್ಚೇಸ್ ಮಾಡಬೇಡಿ, ವಿದೇಶಕ್ಕೆ ಪ್ರಯಾಣ ಮಾಡಬೇಡಿ, ಪ್ರವಾಸ ಮಾಡಬೇಡಿ ಅಂತ ಹೇಳಿ ಅವ್ರು ಅಲ್ಲಿ ಇಟ್ಕೊಂಡು ಮಾತಾಡೋದು. ವಿದೇಶದಲ್ಲಿ ಇದ್ದುಕೊಂಡು ಅವ್ರು ಹೇಳುದು. ಇಂಥ ಒಂದು ಪ್ರಧಾನಿಯವರು ಮಾಡುವುದೊಂದು ಹೇಳುವುದೊಂದು, ಹೀಗೆ ಈ ದೇಶವನ್ನು ಒಂದು ರೀತಿಯಲ್ಲಿ ಅಧಪತನಕ್ಕೆ ಕೊಂಡೋದ ಈ ಪ್ರಧಾನಿಯವರ ಈ ಮಾತು ಇತ್ತೀಚೆಗೆ ಚಿನ್ನ ಪರ್ಚೇಸ್ ಮಾಡಿ, ಚಿನ್ನ ತಗೊಳ್ಬೇಡಿ. ಅವರು 2014ರಲ್ಲಿ ಚುನಾವಣೆಗೆ ಬರುವಾಗ ಆಶ್ವಾಸನೆ ಕೊಟ್ಟದ್ದೇ, ನಾನು ಪ್ರಧಾನಿ ಆದ್ಮೇಲೆ, ನಮ್ಮ ಸರ್ಕಾರ ಬಂದ ಮೇಲೆ 1 ವರ್ಷದಲ್ಲಿ ಈ ದೇಶದ ಎಲ್ಲ ರಸ್ತೆಗಳಿಗೆ ಚಿನ್ನದ ಲೇಪನ ಮಾಡುವವರು ಈಗ ಚಿನ್ನ ಪರ್ಚೇಸ್ ಮಾಡಬೇಡಿ, ಗ್ಯಾಸ್ ಬಳಸಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ಇದು ಅಭಿವೃದ್ಧಿಯ ಎಲ್ಲಿಗೆ ಒಂದೋಗಿ ಮುಗಿದಿದೆ ಅಂದ್ರೆ ಡಾಲರ್ನ ಹೆಚ್ಚಿನ ಹೇಳುವುದಕ್ಕೆ 1-2 ಸ್ಯಾಂಪಲ್ ಅಷ್ಟೇ, 1-2 ಸ್ಯಾಂಪಲ್ ಅಷ್ಟೇ. ಅವರು ಅಧಿಕಾರಕ್ಕೆ ಬಂದಾಗ ಡಾಲರ್ನ ಅಮೌಂಟ್ ಎಷ್ಟು ಪ್ರೇಮಣ್ಣ? 60 ರೂಪಾಯಿ, ಈಗ 96 ರೂಪಾಯಿ. ಅದು ಅವರ ಅಭಿವೃದ್ಧಿ, ಅವರ ಸಾಧನೆ ನೋಡಿ. ಇಷ್ಟೇ ಹೆಚ್ಚಿನ ಹೇಳ್ಬೇಕಂದ್ರೆ 60 ಇದ್ದದ್ದು 96 ಆಯ್ತು. 60 ಇದ್ದದನ್ನು ನಾವು 40 ಮಾಡ್ತೇವೆ ಅಂತ ಹೇಳಿದ್ರು. ಒಬ್ಬ ನಮ್ಮ ಮಾಜಿ ಸಂಸದರು 1 ರೂಪಾಯಿಗೆ 16 ಡಾಲರ್, 16 ಅಲ್ಲ, ನಮ್ಮ 1 ರೂಪಾಯಿಗೆ 16 ಡಾಲರ್ ಆಗುವಾಗ ನಾವು ಮಾಡ್ತಾ ಹೇಳಿದವರು ಈಗ 96 ರೂಪಾಯಿ ಮಾಡಿ, ಅದಕ್ಕೆ ಅವರು ಸಬೂಬ್ ಏನು ಕೊಡೋದಂದ್ರೆ ರೂಪಾಯಿ ಮೌಲ್ಯ ಕಡಿಮೆ ಆಗಲಿಲ್ಲ, ಡಾಲರ್ ಜಾಸ್ತಿ ಆಗಿದೆ. ಡಾಲರ್ ಜಾಸ್ತಿ ಆಗಿದ್ದು ಕಡಿಮೆ ಆಗಲಿಲ್ವಾ? ಇದು ಯಾರಿಗೆ ಹೇಳುವುದು? ಯಾರನ್ನು ಮಂಕು ಬೂದಿ ಇಳಿಸುವುದು? ಕೊರೋನಾ ಸಂದರ್ಭದಲ್ಲಿ ಹೇಳಿದ್ರು ದೀಪ ಹಚ್ಚಿ,
ತಟ್ಟೆ ಬಡಿಯಿರಿ. ಇವತ್ತು ಬಡಿತೇವೆ ನಾವು, ಇವತ್ತು ಬಡಿತೇವೆ, ತಟ್ಟೆ ಬಡಿತೇವೆ. ಈ ಸಂದರ್ಭವನ್ನು ತುರ್ತು ಪರಿಸ್ಥಿತಿಯನ್ನು ಯುದ್ಧ ಆಗಿದೆ, ಯುದ್ಧ ಆದ ಸಂದರ್ಭದಲ್ಲಿ ತಟ್ಟೆ ಬಡಿಯಿರಿ. ತಟ್ಟೆ ಬಡಿದ್ರೆ ಯುದ್ಧ ನಿಲ್ತದ? ತಟ್ಟೆ ಬಡಿಯಿರಿ. ಇದನ್ನು ಅದನ್ನು ಮಾಡ್ತೇವೆ ನೋಡಿ. ನಿಂತ ಅಶೋಕನ್ ಹೇಳಿದ್ದಾರೆ ಮೊನ್ನೆ ಮೀಟಿಂಗ್, ತಟ್ಟೆ ಬಡಿಯುವ ಯುದ್ಧ ನಿಂತದೆ, ಸರಿಯಾದ ಆಗ್ರಿ ಅಂತ. ಹೀಗೆ ಇಂಥ ಎಲ್ಲ ಸುಳ್ಳು ಪೊಳ್ಳು ಆಶ್ವಾಸನೆಗಳನ್ನು ಕೊಟ್ಟು ಬಂಧುಗಳ ಒಂದೇ ಮಾತು, ಕೊರೋನಾ ಸಂದರ್ಭದಲ್ಲಿ ಡಾಲರ್ಗೆ ಇದು ಬ್ಯಾರಲ್ಗೆ ಎಷ್ಟು ಪೆಟ್ರೋಲ್ಗೆ ಎಷ್ಟಿತ್ತು ಗೊತ್ತಾ? 25-35ವರೆಗೆ ಬಂದಿತ್ತು. ಆಗ ಅವರು ಪೆಟ್ರೋಲ್ ಬೆಲೆಯನ್ನು ಕಡಿಮೆ ಮಾಡಲಿಲ್ಲ. ನಮ್ಮ UPA ಸರ್ಕಾರ 108 25 ಇರುವಾಗ ಅವರು ಕಡಿಮೆ ಮಾಡಲಿಲ್ಲ. 25 ಇರುವಾಗ ಉರುಳನ್ನ ನಾವು ನಿಮ್ಗೆ ನೆನಪಿರಬಹುದು, 100 ನಾಟ್ ಔಟ್ ಅಂತ ಆಗ ನಮ್ಮ ಸರ್ಕಾರ ಇರಲಿಲ್ಲ. 100 ನಾಟ್ ಔಟ್ ಅಂತ ಒಮ್ಮೆಲೆ 100 ರೂಪಾಯಿ ಮಾಡಿದಾಗ ಪೆಟ್ರೋಲ್ ಬಂಕ್ ಆಗಿ ಹೋಗಿ ಪ್ರತಿಭಟನೆ ಮಾಡಿದ್ದೇವೆ. ಆಗ ಅದು ಕಡಿಮೆ ಇತ್ತು, ಅವರಿಗೆ ಅದನ್ನು ಕಡಿಮೆ ಮಾಡಬೇಕು, ಆದ್ರೆ ಮಾಡಲಿಲ್ಲ. ಈಗ ಎಲ್ಲ ದೇಶಗಳಲ್ಲಿ ತುರ್ತು ಸಂದರ್ಭದಲ್ಲಿ, ಯುದ್ಧದ ಸಂದರ್ಭದಲ್ಲಿ ಒಂದಷ್ಟು ಸ್ಟಾಕ್ ಇರ್ತದೆ, ಕ್ರೂಡ್ ಆಯಿಲ್ ಸ್ಟಾಕ್ ಇರ್ತದೆ, ಅದು ಅವರ ದೇಶದ ಶಕ್ತಿ. ಆದ್ರೆ ನಮ್ಮಲ್ಲಿ ಸ್ಟಾಕೇ ಇಲ್ಲ ಅಂತಾದ್ರೆ ಈ ದೌರ್ಬಲ್ಯ, ಈ ಸರ್ಕಾರದ ದೌರ್ಬಲ್ಯ, ಈ ದುರ್ಬಲ ಪ್ರಧಾನಿಯ ಸಾಮರ್ಥ್ಯ ಏನಂತ ಇಷ್ಟೇ ನಾನು ಹೇಳಿ, ನೀಟ್ ಇದು ನಿಜವಾಗಿ ಮಕ್ಕಳ ಹೆತ್ತವರ ಏನು ಒಂದು ಕಣ್ಣೀರುಂಟಲ್ಲ, ಅದು ಅವರಿಗೆ ಶಾಪದಾಗ್ತದೆ. 1-2 ತಿಂಗಳು ಮುಂದೂಡಿ ಇನ್ನು ಜೂನ್ 21ಕ್ಕೆ ನೀಟ್ ಪರೀಕ್ಷೆ. ಅದರಲ್ಲಿ ಎಷ್ಟು ಅವ್ಯವಹಾರ ಆಗಿದೆ ಅಂದ್ರೆ ಅದೊಂದು ಸ್ಕ್ಯಾಮ್. ಏನಂದ್ರೆ ನೀಟ್ ಪ್ರಶ್ನೆ ಪತ್ರಿಕೆ ಇವರೇ ಸೇಲ್ ಮಾಡಿ, ಕೋಟಿಗಟ್ಟಲೆ ಸೇಲ್ ಮಾಡಿ, ಅದರಲ್ಲಿ ಹಣ ಮಾಡಿ, ಅದು ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ನಾಟಕ ಮಾಡಿ ಅವರಿಗೆ ಸಿಕ್ಕಿಬಿದ್ದು 21ನೇ ತಾರೀಕು ಅದನ್ನು ಮಾಡ್ಬೇಕಾಗ್ತದೆ. ಆ ಮಕ್ಕಳು ಪುನಃ ರಜೆ ಇಲ್ಲ, ಏನಿಲ್ಲ, ಅದನ್ನು ಅನುಭವಿಸ್ತಿದ್ದಾರೆ. ಒಂದು ವೇಳೆ ಒಬ್ಬ ಮಗು ಒಳ್ಳೆ ಸ್ಕೋರ್ ಮಾಡುವ ಅವ 4 ಕಡಿಮೆ ಅಂಕ ತೆಗೆದ್ರೆ ಅದಕ್ಕೆ ಕಾರಣ ಯಾರು? ಈ ಕೇಂದ್ರ ಸರ್ಕಾರ ಅಂತ ಹೇಳಿದ. ಇದೆಲ್ಲ ಸರಿಯಾಗುವುದಾದ್ರೆ, ತಟ್ಟೆ ಬಡಿದು ಸರಿಯಾಗುವುದಾದ್ರೆ ಖಂಡಿತ ನಾವೆಲ್ಲ ಅಶೋಕ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕೊನೆಗೆ ತಟ್ಟೆ ಬಡಿದು ಪರಿಹಾರ ಆಗಿದೆ ಅಂತ ಹೇಳ್ತಾ, ಈ ಕೇಂದ್ರ ಸರ್ಕಾರದ ಎಲ್ಲ ಇಲ್ಲಿ ರಾಷ್ಟ್ರಪತಿ ಅವರಿಗೆ ಮನವಿ ಕೊಡ್ಲಿಕ್ಕಿದೆ. ದಯವಿಟ್ಟು ಬಂದವರು ಎಲ್ಲ ಜನ ಇವತ್ತು ಬಂದಿದ್ದಾರೆ, ಅವರು ಅದಕ್ಕೆ ಸಹಿ ಹಾಕಿ ದಯವಿಟ್ಟು ಎಲ್ಲರೂ ಸಹಿ ಹಾಕಬೇಕಾಗಿ ನಮ್ಮನ್ನು ವಿನಂತಿ ಮಾಡುತ್ತಾ, ತುಂಬಾ ಜನ ಮಾತನಾಡಲಿಕ್ಕೆ ಇದ್ದೆ, ಏನಾದರೂ ಶಾಸಕರು ಮಾತಾಡುವ ಮೊದಲು ಮಾತಾಡಿ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ. ಎಲ್ಲ ಆತ್ಮೀಯ ಬಂಧುಗಳೇ, ಶಾಸಕರ ನೇತೃತ್ವದಲ್ಲಿ 3 ಬ್ಲಾಕ್ ಅಧ್ಯಕ್ಷರುಗಳ ಮುಖಾಂತರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೀತಾ ಇದೆ. ಒಂದು ವಿನೂತನ ಕಾರ್ಯಕ್ರಮವಾಗಿ ಇದು ಮಾರ್ಪಾಡಾಗ್ತಾ ಇದೆ. ನಮಗೆಲ್ಲ ಗೊತ್ತಿದೆ, ನಮಗೆ 2 ಉಚಿತವಾಗಿ ಸಿಗುವಂಥದ್ದು, ಒಂದು ಆಸೆ ಮತ್ತೊಂದು ಕನಸು. ಅದು ಮೋದಿಗೆ ಗೊತ್ತಿದೆ. ಮನುಷ್ಯನಿಗೆ ಆಸೆ ಹುಟ್ಟಿಸುವುದು ಮತ್ತು ಆ ಮೂಲಕ ಕನಸು ಕಟ್ಟುವಂಥದ್ದು. 2014ರಲ್ಲಿ ಇದು ಪ್ರಾರಂಭ ಆಗಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಸುಳ್ಳುಗಳನ್ನು ಹೇಳಿ ಮನುಷ್ಯನನ್ನು ಭಾವನಾತ್ಮಕವಾಗಿ ಹಿಂದುತ್ವ ಮೂಲಕ ವಿರೋಧ ಕಟ್ಟಿಸುವಂತಹ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಯಾವ ದಿನದಿಂದ ಅವರು 2014ರಿಂದ ಈ ದೇಶದ ನೆಮ್ಮದಿಯನ್ನು, ಅಶಾಂತಿಯನ್ನು ಸೃಷ್ಟಿ ಮಾಡುವಂತಹ ಕೆಲಸವನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಆದ್ರಿಂದ ಇವತ್ತು ಏನಾಗ್ತದೆ ಅಂತಂದ್ರೆ ಎಲ್ಲ ಬೆಲೆ ಏರಿಕೆ ಆಗ್ತಾ ಇದೆ. ಮೊನ್ನೆ ಹೇಳ್ತಾ ಇದ್ದಾರೆ ಅವರು, ಪೆಟ್ರೋಲಿಗೆ ಪ್ರಯಾಣಕ್ಕೆ ಜಾಸ್ತಿ ಮಾಡಬೇಡಿ, ಬಸ್ಸಲ್ಲಿ ಹೋಗಬೇಡಿ, ಮೆಟ್ರೋದಲ್ಲಿ ಹೋಗಿ ಅಂತೇಳಿ. ಆಗ್ಲೇ ನನಗೆ ಒಂದು ಸಣ್ಣ ಇದು ಬಂದಿತ್ತು. ಯಾಕಂದ್ರೆ ನೀವು ಖಂಡಿತ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾರೆ ಅಂತ ಹೇಳಿ ಒಂದು ನಿರೀಕ್ಷೆ ಇತ್ತು. ಅಂದ್ರೆ ಆ ಪೀಳಿಗೆಯನ್ನು ಅವ್ರು ಮೊದಲೇ ಹಾಕಿದ್ದಾರೆ. ಅದೇ ರೀತಿ ಇದು ಖಾಲಿ 3 ಅಲ್ಲ, ಇನ್ನು 1 ವಾರದಲ್ಲಿ ಇದು 10 ರೂಪಾಯಿ ಜಾಸ್ತಿ ಆಗಲಿಕ್ಕೂ ಸಾಧ್ಯ ಇದೆ. ಇದರ ಅನುಭವ ಯಾರು ಮಾಡುವಂಥದ್ದು? ಇದು ಬಡತನ ನಿರ್ಮೂಲನ ಅಲ್ಲ, ಬಡವರ ನಿರ್ಮೂಲನದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಜನಸಾಮಾನ್ಯರಿಗೆ ಕಷ್ಟಗಳನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇಂತಹ ಪ್ರತಿಭಟನೆಗಳ ಅವಶ್ಯಕತೆ ಇದೆ. ಶಾಸಕರ ನೇತೃತ್ವದಲ್ಲಿ ಇಂತಹ ಪ್ರತಿಭಟನೆ ಆಗಿ ಈ ದೇಶವನ್ನು ಮುಂದೆ ಎಚ್ಚರಿಸುವಂತಹ ಕೆಲಸ ಪುತ್ತೂರಿನಿಂದ ಪ್ರಾರಂಭ ಆಗ್ತಿದ್ದಾರೆ ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ
2 ನಿಮಿಷ ಬಡಿದು ಮಂಡಿಸ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳನ್ನು ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ, ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.